ಓಂ ನಮೋ ಭಗವತೆ ವಾಸುದೇವಾಯ. ಅಂದ್ರ ಪ್ರಭುಜಿ? ಗೊತ್ತಿಲ್ಲ. ಬಂದ್ರು ಹೇಳಿ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಶ್ಲೋಕಯ ನಿತ್ಯಂ ಭಾಗವತ ಸೇವಯ. ಭಾಗವತೆ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೆ. ಭಕ್ತಿರ್ಭವತಿ ನೈಷ್ಠಕೀ. ಹರೇ ಕೃಷ್ಣ. ಪ್ರಭುಜಿ ಸ್ಕ್ರೀನ್ ಹಾಕ್ಲಾ ನಾನು? ಹರೇ ಕೃಷ್ಣ ಮತ್ತೆ ಶೇರ್ ಮಾಡ್ತೀನಿ ಮಾತಾಡಿ. ಓಕೆ ಓಕೆ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. 66 ಪ್ರಭುಜಿ. 65 ಪ್ರಭುಜಿ. ಓದ್ಸಿ ಮಾತಾಡಿ. ಚಕ್ರೇ ಮಾತಾಜಿ ಓದಿ, ತೊಂದರೆ ಇಲ್ಲ, ನೀವೇ ರಿಪೀಟ್ ಮಾಡಿಸ್ಬೋದು. ವೀಕ್ಷಾ ಊಢ ವಯಸ್ಸಂ ತಂ ಚ ವೀಕ್ಷಾಊಢಮತಂ ಚ ಪ್ರಕೃತಿನಾಂ ಚ ಸಮ್ಮತಂ ಪ್ರಕೃತಿನಾಂ ಚ ಸಮ್ಮತಂ ಅನುರಕ್ತಾ ಪ್ರಜಂ ರಾಜ ಅನುರಕ್ತಾ ಪ್ರಜಂ ರಾಜ ಧ್ರುವಂ ಚಕ್ರೆ ಭುವಾಪತಿಂ ಧ್ರುವಂ ಚಕ್ರೆ ಭುವಾಪತಿಂ ವೀಕ್ಷೋ ವೊಡ ವಯಸಂ ತಾಂ ಚ ವಯಸಂ ತಂ ಚ ಪ್ರಕೃತೀನಾಂ ಚ ಸಮ್ಮತಂ ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತಾ ಪ್ರಜಂ ರಾಜ ಧ್ರುವಂ ಅನುರಕ್ತಾ ಪ್ರಜಂ ರಾಜ ಧ್ರುವಂ ಚಕ್ರೆ ಭುವಾಪತಿಂ ವೀಕ್ಷ್ಯ ಉಡವಯಸಂ ತಂ ಚ ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತಾ ಪ್ರಜಂ ರಾಜ ಧ್ರುವಂ ಚಕ್ರೆ ಭುವಾಪತಿಂ ಅನುರಕ್ತೆ ಪ್ರಜಂ ರಾಜ ಧ್ರುವಂ ಚಕ್ರೆ ಭುವಾಪತಿಂ. ಯಾರು ರಿಪೀಟ್ ಮಾಡ್ತೀರಿ, ಹೇಳ್ತೀರಿ ಶ್ಲೋಕವನ್ನು ಹೇಳಿ. ವೀಕ್ಷೋಡವಯಸಂ ತಂ ಚ ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತ ಪ್ರಜಂ ರಾಜ ಧ್ರುವಂ ಚಕ್ರೆ ಭುವಪತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವೀಕ್ಷೋಢವಯಸಂ ತಂ ಚ
ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತ ಪ್ರಜಂ ರಾಜ ಧ್ರುವಂ ಚಕ್ರೇ ಭುವಾಪತಿಂ. ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹೇಳಿ. ಭಿಕ್ಷು ಡಮಯ ಸಂತಂ ಚ ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತ ಪ್ರಜಾಂ ರಾಜ ಧ್ರುವಂ ಚಕ್ರೇ ಭುವಪತಿಂ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವಿಕ್ಷೋಢವಯಸಂ ತಂ ಚ ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತ ಪ್ರಜಂ ರಾಜ ಧ್ರುವಂ ಚಕ್ರೇ ಭುವಪತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹೇಳಿ. ವಿಕ್ಷೋ ಉಡಾವಯಸಂತಂ ಚ ಪ್ರಕೃತೀನಾಂ ಚ ಸಮ್ಮತಂ ಅನುರಕ್ತ ಪ್ರಜಂ ರಾಜ ಧ್ರುವಂ ಚಕ್ರೇ ಬೃಹಪತಿಂ. ಹರೇ ಹರೇ ಕೃಷ್ಣ. ಆಯ್ತು ಎಲ್ಲರದ್ದು. ಓಕೆ. ವೀಕ್ಷ್ಯ ನೋಡಿ. ವೀಕ್ಷ ನೋಡಿ. ನೋಡಿ. ಉಡ ವಯಸ್ಸಂ ವಯಸ್ಸಿಗೆ ಬಂದ. ಉಡ ವಯಸ್ಸಂ ವಯಸ್ಸಿಗೆ ಬಂದ. ತಂ ಧ್ರುವನನ್ನು. ಧ್ರುವನನ್ನು. ಚ ಮತ್ತು ಚ ಮತ್ತು ಪ್ರಕೃತಿನ ಮಂತ್ರಗಳಿಗೆ. ಪ್ರಕೃತಿನ ಮಂತ್ರಿಗಳಿಗೆ. ಚ ಚ ಕೂಡ ಚ ಕೂಡ ಸಮ್ಮತಂ ಅನುಮತನಾದ. ಸಮ್ಮತಂ ಅನುಮತನಾದ. ಅನುರಕ್ತ ಪ್ರೀತಿಗೊಂಡ. ಅನುರಕ್ತ ಪ್ರೀತಿಗೊಂಡ. ಪ್ರಜಂ ಪ್ರಜೆಗಳುಳ್ಳವನಾದ. ಪ್ರಜಂ ಪ್ರಜೆಗಳುಳ್ಳವನಾದ. ರಾಜ ರಾಜನು. ರಾಜ ರಾಜನು. ಧ್ರುವಂ ಧ್ರುವ ಮಹಾರಾಜನನ್ನು. ಧ್ರುವ ಮಹಾರಾಜನನ್ನು. ಚಕ್ರೆ ಮಾಡಿದನು. ಚಕ್ರೆ ಮಾಡಿದನು. ಭುವಃ ಭುವ ಭೂಮಿಯು. ಭೂಮಿಯ ಪತಿಂ ಆದಿಪತಿಯನ್ನಾಗಿ. ಪತಿಂ ಆಧಿಪತಿಯನ್ನಾಗಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ರಾಜ್ಯಭಾರ ವಹಿಸಿಕೊಳ್ಳಲು ಧ್ರುವನಿಗೆ ಸಾಕಷ್ಟು ಪರಿಪಕ್ವತೆ ಇದೆಯೇ? ಅದಕ್ಕೆ ಮಂತ್ರಿಗಳ ಒಪ್ಪಿಗೆ ಇದೆಯೇ? ಪ್ರಜೆಗಳಿಗೆ ಅವನ ಬಗ್ಗೆ ಒಲವಿದೆಯೇ ಎಂಬುದನ್ನೆಲ್ಲ ಚೆನ್ನಾಗಿ ವಿವೇಚನೆ ಮಾಡಿ ಉತ್ಥಾನಪಾದ ರಾಜನು ಧ್ರುವನಿಗೆ ಚಕ್ರವರ್ತಿಯ ಪಟ್ಟ ಕಟ್ಟಿದನು. ರಾಜ್ಯಭಾರ ವಹಿಸಿಕೊಳ್ಳಲು ವಹಿಸಿಕೊಳ್ಳಲು ಧ್ರುವನಿಗೆ ಸಾಕಷ್ಟು ಪರಿಪಕ್ವತೆ ಇದೆಯೇ? ಧ್ರುವನಿಗೆ ಸಾಕಷ್ಟು ಪರಿಪಕ್ವತೆ ಇದೆಯೇ? ಅದಕ್ಕೆ ಮಂತ್ರಿಗಳ ಒಪ್ಪಿಗೆ ಇದೆಯೇ? ಅದಕ್ಕೆ ಮಂತ್ರಿಗಳ ಒಪ್ಪಿಗೆ ಇದೆಯೇ? ಪ್ರಜೆಗಳಿಗೆ ಅವನ ಬಗ್ಗೆ ಒಲವಿದೆಯೇ? ಪ್ರಜೆಗಳಿಗೆ ಅವನ ಬಗ್ಗೆ ಒಲವಿದೆಯೇ ಎಂಬುದನ್ನೆಲ್ಲ ಚೆನ್ನಾಗಿ ವಿವೇಚನೆ ಮಾಡಿ ಉತ್ಥಾನಪಾದ ರಾಜನು ಧ್ರುವನಿಗೆ ಚಕ್ರವರ್ತಿಯ ಪಟ್ಟ ಕಟ್ಟಿದನು. ಹರೇ ಕೃಷ್ಣ. ಮಾನಸ ಕೃಷ್ಣ ಮಾತಾಜಿ ಭಾವಾರ್ಥ ಓದಿ. ಓದಿಲ್ಲ ಮಾತಾಜಿ, ನನ್ನ ಟರ್ನ್. ನೆಕ್ಸ್ಟ್ ಕೊಡ್ತೇನೆ ಮಾತಾಜಿ, ಈಗ ಅವರು ಓದಿ. ಆಯ್ತು. ಮಾನಸ ಕೃಷ್ಣ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹ. ರಾಜಪ್ರಭುತ್ವವುಳ್ಳ ಸರ್ಕಾರವು ದಬ್ಬಾಳಿಕೆಯಿಂದ ಕೂಡಿರುತ್ತದೆಂಬ ತಪ್ಪು ಕಲ್ಪನೆ ಇದೆಯಾದರೂ ಈ ಶ್ಲೋಕದ ವರ್ಣನೆಯನ್ನು ನೋಡಿದರೆ ಉತ್ಥಾನಪಾದ ರಾಜನು ರಾಜರ್ಷಿ ಮಾತ್ರವಲ್ಲದೆ ತನ್ನ ಮಗನಾದ ಧ್ರುವನಿಗೆ ಚಕ್ರವರ್ತಿಯ ಪಟ್ಟಗಟ್ಟುವುದಕ್ಕೆ ಮುಂಚೆ ಅವನು ತನ್ನ ಮಂತ್ರಿಗಳೊಡನೆ ವಿವೇಚನೆ ಮಾಡಿದನು. ಜನಸಾಮಾನ್ಯರ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡನು ಮತ್ತು ತಾನೇ ಧ್ರುವನ ಗುಣಶೀಲಗಳನ್ನು ಪರೀಕ್ಷಿಸಿದನೆಂದು ತಿಳಿಯುತ್ತದೆ. ಇಷ್ಟೆಲ್ಲ ಮಾಡಿದ ಮೇಲೆ ರಾಜನು ಅವನಿಗೆ ಪಟ್ಟಾಭಿಷೇಕ ಮಾಡಿ ಆಡಳಿತ ಸೂತ್ರವನ್ನೂ ವಹಿಸಿಕೊಟ್ಟನು. ಓದ್ಲ ಮಾತಾಜಿ? ಓದಿ ಓದಿ. ಧ್ರುವ ಮಹಾರಾಜನಂತಹ ವೈಷ್ಣವನೊಬ್ಬನು ಇಡೀ ಜಗತ್ತಿನ ಆಳರಸನಾದರೆ ಆಗ ಜಗತ್ತಿಗೆ ಬಣ್ಣಿಸಲಾಗದಷ್ಟು ಕಲ್ಪಿಸಿಕೊಳ್ಳಲಾಗದಷ್ಟು ಸಂತೋಷವಾಗುತ್ತದೆ.
ಈಗಲೂ ಜನರೆಲ್ಲ ಕೃಷ್ಣ ಪ್ರಜ್ಞೆಯುಳ್ಳವರಾದರೆ ಇಂದಿನ ಕಾಲದ ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರವು ಸ್ವರ್ಗಲೋಕದ ರಾಜ್ಯದಂತಾಗುತ್ತದೆ. ಎಲ್ಲಾ ಜನರು ಕೃಷ್ಣ ಪ್ರಜ್ಞೆಯುಳ್ಳವರಾದರೆ ಅವರೆಲ್ಲ ಧ್ರುವ ಮಹಾರಾಜನಂತವರಿಗೆ ಮತ ನೀಡುತ್ತಾರೆ. ಅಂತಹ ವೈಷ್ಣೋತ್ತಮನು ರಾಷ್ಟ್ರವೊಂದರ ಮುಖ್ಯಸ್ಥನಾದರೆ ಸೈತಾನ ಸರ್ಕಾರದ ಎಲ್ಲಾ ಸಮಸ್ಯೆಗಳೂ ಪರಿಹಾರವಾಗುವವು. ಇಂದಿನ ಯುಗ ಪೀಳಿಗೆಯು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿನ ಸರ್ಕಾರವನ್ನು ಉರುಳಿಸಲು ತುದಿಗಾಲಲ್ಲಿ ನಿಂತಿದೆ. ಧ್ರುವ ಮಹಾರಾಜನಂತೆ ಜನರು ಕೃಷ್ಣ ಪ್ರಜ್ಞಯುಕ್ತರಾದ ಹೊರತು ಸರ್ಕಾರದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆಗಳಾಗುವುದಿಲ್ಲ. ಏಕೆಂದರೆ ನ್ಯಾಯವಾಗಿಯೋ ಅನ್ಯಾಯವಾಗಿಯೋ ರಾಜಕೀಯ ಸ್ಥಾನಮಾನ ಗಳಿಸಲು ಹಾತೊರೆಯುತ್ತಿರುವವರು ಜನರು ಯೋಗಕ್ಷೇಮದ ಬಗ್ಗೆ ಚಿಂತಿಸಲಾರರು. ಓದ್ಲಾ ಮಾತಾಜಿ? ಓದಿ ಒಂದೆರಡು ಲೈನ್ ಇದೆ. ಅವರು ತಮ್ಮ ಸ್ಥಾನವನ್ನು ದುಡ್ಡು ಕಾಸನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಸದಾ ದುಡಿಯುತ್ತಾರೆ. ಪ್ರಜೆಗಳ ಒಳಿತಿನ ಬಗ್ಗೆ ಚಿಂತಿಸಲು ಅವರಿಗೆ ಪುರುಸೊತ್ತೇ ಇರುವುದಿಲ್ಲ. ಹರೇ ಕೃಷ್ಣ. ಶ್ಲೋಕ 67. ಇದನ್ನು ಓದಿದ ನಂತರ ಪ್ರಭುಜಿ ಮತ್ತೆ ವಿವರಿಸ್ತಾರೆ. ಇಲ್ಲಿ ಮತ್ತೆ ಇದೊಂದೇ ಸಾಕೇನು? ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಮತ್ತೆ. ಧನ್ಯವಾದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. ಈ ಅಧ್ಯಾಯ ಗೃಹಾಭಿಮುಖ ಧ್ರುವ ಮಹಾರಾಜರು. ಅವರು ಅಷ್ಟು ತೀವ್ರ ತಪಸ್ಸಿನ ನಂತರ ವಾಪಸ್ ಬಂದ್ಮೇಲೆ ಅವ್ರ ತಂದೆ ಇವರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಹಿಂದೆ ಶ್ಲೋಕ ಕೂಡ ತಂದೆ ರಾಜರ್ಷಿ ಉತ್ತಾನಪಾದನು ಧ್ರುವ ಮಹಾರಾಜನ ಶ್ಲಾಘನೀಯ ಕಾರ್ಯಗಳನ್ನು ಕೇಳಿದನು. ಅವನು ಪ್ರಜೆಗಳ ದೃಷ್ಟಿಯಲ್ಲಿ ತುಂಬಾ ಪ್ರಭಾವಶಾಲಿಯೂ ಶ್ರೇಷ್ಠನೂ ಆಗಿರುವುದನ್ನು ಸ್ವತಃ ಕಂಡು ಬಹಳ ಸಂತೋಷಗೊಂಡನು. ಅವನ ಕಾರ್ಯಚಟುವಟಿಕೆಗಳು ಅತ್ಯಂತ ವಿಸ್ಮಯಕಾರಿಯಾಗಿತ್ತು. ಮೊದಲಿಗೆ ಹೇಳ್ಬೋದು, ಮಹಾರಾಜರು ಉತ್ತಾನಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಉತ್ತಾನಪಾದೋ ರಾಜರ್ಷಿ ಪ್ರಭಾವಂ ತನಯಸ್ಯ ತಂ ಶ್ರುತ್ವಾ ದೃಷ್ಟ್ವಾ ಅದ್ಭುತತಮಂ ಪ್ರಪೇದೆ ವಿಸ್ಮಯಂ ಪರಂ. ಅವರೆಷ್ಟಾದ್ರೂ ಕೂಡ ಉತ್ತಾನಪಾದ ರಾಜರ್ಷಿ. ಮೊದಲಿಗೆ ನೀವು ಹೇಳ್ಬೋದು, ಧ್ರುವ ಮಹಾರಾಜರು ಅವರು ಹೋಗಕ್ಕೆ ಕಾರಣ ಅವರ ತಂದೆನೇ ಕಾರಣ, ಉತ್ತಾನಪಾದನೇ ಕಾರಣ. ಇವರಿಂದಲೇ ಅವರು ಆ ರೀತಿ ಧ್ರುವ ಮಹಾರಾಜನ ಹೋಗ್ಬೇಕಾಗಿತ್ತು. ಒಂದು ರೀತಿ ಅವರ ಮಲತಾಯಿ ಇದ್ದಾರೆ, ಯಾರು? ಸುರುಚಿ. ಮೂಲ ಕಾರಣ ಒಂದು ಕಾರಣ, ಮೂಲ ಕಾರಣ ಇಲ್ಲ, ಸದ್ಯ ಕಾರಣ. ಆ ಸನ್ನಿವೇಶದಲ್ಲಿ ಹೇಳ್ತೇವೆ, ಸುರುಚಿಯ ಒಂದು ಆ ರೀತಿಯ ಒಂದು ಅಹಂಕಾರ, ಅದೇ ಕಾರಣ. ಅದರಿಂದ ಅಷ್ಟು ಚಿಕ್ಕ ಬಾಲಕ, ಪುಟ್ಟ ಬಾಲಕ, 5 ವರ್ಷ ಎಳೆ ಮಗು, ಅವರು ಕಾಡಿಗೆ ಹೋಗ್ಬೇಕಾಯ್ತು ಅಂತ ಕಾರಣ. ಹೌದು, ಇಮಿಡಿಯೇಟ್ ಕಾರಣ, ತಕ್ಷಣ ಕಾರಣ. ಆದ್ರೆ ಸುರುಚಿಯವರು ಆ ರೀತಿ ಒಂದು ರೀತಿ ಏನ್ ಹೇಳ್ತೇನೋ ಆತರ ಅಹಂಕಾರ ಬಂದಕ್ಕೆ ಒಂದು ಅವರ ಸ್ವಭಾವ, ಸುರುಚಿಯವರ ಸ್ವಭಾವ ಆಗಿದೆ. ಇನ್ನೊಂದು ಕಾರಣ ಅದಕ್ಕೂ ಹೇಳ್ಬೋದು, ಉತ್ತಾನಪಾದರ ಪಕ್ಷಪಾತ. ಅವ್ರಿಗೆ ಹಿರಿಯ ರಾಣಿ ಇದ್ದಾರೆ ಸುನೀತಿ, ಕಿರಿಯ ರಾಣಿ ಇದ್ದಾರೆ ಸುರುಚಿ. ಇಬ್ಬರಿಗೂ ಮಕ್ಕಳಿದ್ದಾರೆ. ಹಿರಿಯ ರಾಣಿಯ ಮಗ ಧ್ರುವ, ಕಿರಿಯ ರಾಣಿಯ ಮಗ ಉತ್ತಾನಪಾದ. ಹೇಳ್ತಾರೆ ಆಕ್ಚುಲಿ ಧ್ರುವವರ ಅವ್ರ ಹಿರಿಯ ರಾಣಿ ಮೇಲೆ ಅಷ್ಟು ಇದಿಲ್ಲ ಅಂದ್ರೂ ಧ್ರುವನ ಮೇಲೆ ತುಂಬಾ ಒಂದು ಪ್ರೀತಿ ಇತ್ತು. ಉತ್ತಮನ ಮೇಲೆ
ಧ್ರುವನ ಮೇಲೆ, ಇಬ್ಬರು ಮಕ್ಕಳ ಮೇಲೂ ಉತ್ಥಾನಪಾದಕ್ಕೆ ಪ್ರೀತಿ ಇತ್ತು. ಆದರೆ ಸುರುಚಿ ಮೇಲೆ ವ್ಯಾಮೋಹ ತುಂಬಾ ಹೆಚ್ಚಿರೋದ್ರಿಂದ ಅವರು ಈ ರೀತಿ ಕಾರಣ. ಸೊ ಈ ರೀತಿ ನೀವು ಕಾರಣ ವಿಶ್ಲೇಷಣೆ ಮಾಡಿದ್ರೆ ಯಾಕೆ ಆಯ್ತು ಈ ರೀತಿ, ಧ್ರುವ ಮಹಾರಾಜರು ಯಾಕೆ ಇಷ್ಟು ಚಿಕ್ಕ ವಯಸ್ಸಿನವರು ಅಷ್ಟೊಂದು ಅನ್ಯಾಯವ ನೋಡಿ ಅನುಭವಿಸಿ ಅವರಂತ ಒಂದು ದೊಡ್ಡ ಮಹಾತ್ಮ ಅವ್ರಿಗೆ ಈ ರೀತಿ ಎಳೆ ವಯಸ್ಸಿನಲ್ಲಿ ಈ ರೀತಿ ಆಗ್ಬೇಕಾ ಅವ್ರಿಗೆ? ಸೊ ಇದೆಲ್ಲ ಏನೇನೋ ಕಾರಣಗಳು ನೋಡ್ಬೋದು. ಆದರೆ ಉತ್ಥಾನಪಾದ ಸಾಮಾನ್ಯ ವ್ಯಕ್ತಿ. ಅವರ ತಂದೆ ಉತ್ಥಾನಪಾದ ಇಲ್ಲಿ ಹೇಳ್ತಾ ಇರೋದು ಉತ್ಥಾನಪಾದೋ ರಾಜರ್ಷಿ. ಆಕ್ಚುಲಿ ಉತ್ಥಾನಪಾದ ಅವ್ರದ್ದು ಇನ್ನೊಂದ್ ಕಡೆ ಬರುತ್ತೆ. ಎಲ್ಲಿ ಬರುತ್ತೆ ಅಂದ್ರೆ ಕೆಲವು ಕಡೆ ಬರುತ್ತೆ ಭಾಗವತದಲ್ಲಿ. ನನಗೆ ನೆನಪಿರೋ ಹಾಗೆ ದೇವಹೂತಿ ಅವರು ಅವರ ಮಗನಾಗಿ ಭಗವಂತನೇ ಪಡೆದರು ಕಪಿಲ ದೇವನನ್ನ. ಅವರ ವಿಷಯದಲ್ಲಿ ಹೇಳ್ತಾರೆ, ಅವರ ಸಂಬಂಧದಲ್ಲಿ ಮನು ಬರ್ತಾರೆ, ಆ ಒಂದು ದೇವಹೂತಿಯನ್ನು ಕರ್ಕೊಂಡು ಬಂದು ಕಪಿಲ ದೇವರ ಇಲ್ಲ ಕರ್ದಮ ಮುನಿಗೆ ತನ್ನ ಮಗಳನ್ನು ಅವ್ರಿಗೆ ಇಲ್ಲಿ ಕೊಡಕ್ಕೆ ಬರ್ತಾರ, ಸ್ವೀಕರಿಸಿ, ನೀವು ಹೆಂಡತಿಯಾಗಿ ಸ್ವೀಕರಿಸಿ ಬರೋವಾಗ ಅವರು ಇಂಟ್ರೊಡ್ಯೂಸ್ ಮಾಡೋದೇ ಯಾರು, ಮನು ಹೇಳ್ತಾರೆ ಯಾರಿಗೆ, ಕರ್ದಮ ಮುನಿಗೆ, ಈ ನನ್ನ ಮಗಳು ರಾಜರ್ಷಿಗಳಾದ ಪ್ರಿಯವ್ರತ ಉತ್ಥಾನಪಾದರ ತಂಗಿ. ಅವ್ರ ಇಂಟ್ರೊಡಕ್ಷನ್ ಅಂದ್ರೆ ಉತ್ಥಾನಪಾದರು ಪ್ರಿಯವ್ರತರು ರಾಜರ್ಷಿಗಳು ಅಂತ ಅದು ಹೆಸರುವಾಸಿ, ಲೋಕದಲ್ಲೇ ಗೊತ್ತು ಎಲ್ಲರಿಗೂ ಉತ್ಥಾನಪಾದ ಯಾರು, ಪ್ರಿಯವ್ರತ ಯಾರು. ಸೊ ಅವರ ತಂದೆ ಮನು. ಸೊ ಹಾಗೆ ಉತ್ಥಾನಪಾದ ಅಲ್ಲೂ ಕೂಡ ಹೇಳೋದು ರಾಜರ್ಷೆ, ಉತ್ಥಾನಪಾದರ ಬಗ್ಗೆ ಹೇಳೋದು ರಾಜರ್ಷಿ. ಆ ರಾಜರ್ಷಿ ಉತ್ಥಾನಪಾದರ ತಂಗಿ, ಅವರನ್ನು ದಯವಿಟ್ಟು ನಿನ್ನ ಹೆಂಡತಿಯಾಗಿ ಸ್ವೀಕರಿಸಿ ಅಂತ ಕೇಳೋದು. ಅಂದ್ರೆ ಉತ್ಥಾನಪಾದ ಸಾಮಾನ್ಯ ವ್ಯಕ್ತಿ ಅಲ್ಲ, ರಾಜರ್ಷಿ. ಏನೋ ಒಂದು ಇದರಲ್ಲಿ ಏನ್ ಹೇಳೋದು, ಅವರದೇ ಒಂದು ಇದು, ಇಲ್ಲಾಂದ್ರೆ ಭಗವಂತನ ಒಂದು ದೈವೇಚ್ಛೆನೋ. ಸೊ ಹಾಗೆ ಅವರು ಆ ರೀತಿಯ ಒಂದು ಘಟನೆ, ಆ ರೀತಿ ಧ್ರುವ ಮಹಾರಾಜನ ಒಂದು ಮಹತ್ಮೆಯನ್ನ ತೋರಿಸ್ಲಿಕ್ಕೆ, ಇನ್ನೊಂದು ಕೀರ್ತಿಯನ್ನು ಬೆಳೆಸ್ಲಿಕ್ಕೆ ಇನ್ನೊಂದು ರೀತಿಯಲ್ಲಿ ಅವ್ರು ಭಾಗಿಯಾಗಿರ್ಬೋದು ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಉತ್ಥಾನಪಾದರು ರಾಜರ್ಷಿ. ಉತ್ಥಾನಪಾದೋ ರಾಜರ್ಷಿ ಪ್ರಭಾವಂ ತನಯಸ್ಯ ತಂ. ಸೊ ಇಲ್ಲಿ ಮತ್ತೆ ಹೇಳ್ತಾ ಇರೋದು, ಅವರು ತನ್ನ ಮಗ ಅವರ ಕೀರ್ತಿಯನ್ನು ನೋಡಿದ್ರು. ಶ್ರುತ್ವಾ ದೃಷ್ಟ್ವಾ ಅತಿ ಅದ್ಭುತಮಂ. ಸೊ ಶ್ರುತ್ವ ಕೇಳ್ತಾ ಇದ್ರು. ಮೊದ್ಲು ಅವರು ಈ ತರ ನಾರದರಿಂದನೇ ಕೇಳಿದ್ರು, ನಿನ್ನ ಮಗ ಸಾಮಾನ್ಯ ಮಗನಲ್ಲ, ನಿನ್ನ ಮಗ ಹೋಗಿ ಕೃಷ್ಣನನ್ನು ತೃಪ್ತಿ ಪಡಿಸ್ತಾನೆ, ಯಾರಿಗೂ ಸಾಧ್ಯ ಆದ ಕಾರ್ಯವನ್ನು ಅಸಾಧ್ಯ ಕಾರ್ಯವನ್ನು ಸಾಧ್ಯ ಮಾಡ್ತಾನೆ ನಿನ್ನ ಮಗ ಅಂತ ನಾರದರು ಮೊದ್ಲೇ ಹೇಳಿದ್ರು. ಹಾಗೆ ಅವರು ನೋಡಿದ್ರು, ಅವ್ರ ಕಾಡಿಗೆ ಹೋಗಿ ತಪಸ್ಸೆ ಮಾಡಿ ಕೃಷ್ಣನ ಸಂಪೂರ್ಣ ಆಶೀರ್ವಾದವನ್ನು ಪಡೆದ್ರು ಧ್ರುವ ಮಹಾರಾಜ. ಸೊ ಮತ್ತೆ ವಾಪಸ್ ಬಂದ್ಮೇಲೆ ಅವರೆಲ್ಲ ಅತಿ ಅದ್ಭುತ ಚಟುವಟಿಕೆ, ಶ್ರುತ್ವ ದೃಷ್ಟ್ವ ಅತಿ ಅದ್ಭುತ ತಮಂ. ಶ್ರುತ್ವ ಕೇಳಿದ್ದಾಯ್ತು, ಈಗ ಸ್ವಯಂ ಅವರು ವೀಕ್ಷಿಸಿದ್ರು. ದೃಷ್ಟ್ವ, ಶ್ರುತ್ವ ಅಂದ್ರೆ ಕೇಳಿದ್ದು, ದೃಷ್ಟ್ವ ಅಂದ್ರೆ ನೋಡೋದು. ಅತಿ ಅದ್ಭುತಮಂ ಪ್ರಪೇದೆ ವಿಸ್ಮಯಂ ಪರ. ಸೊ ಇದು ಏನ್ ಹೇಳ್ತಾ ಇದ್ದಾರೆ, ತುಂಬಾ ಸಂತೋಷ ಆಯ್ತು. ಈಗ ಸಂತೋಷ ಆಗಿ, ಯಾಕಂದ್ರೆ ಇಲ್ಲಿ ಪ್ರಭುಪಾದ ಬಹಳ ಚೆನ್ನಾಗಿ ಭಾರತದಲ್ಲಿ ಹೇಳೋದು, ಇದು ಸಹಜ. ಯಾರೊಬ್ಬ ತಂದೆಗೆ ತನ್ನ ಮಗ ಇಲ್ಲ ತಾಯಿಗೆ ಅಥವಾ ಮಕ್ಕಳು ಅವರ ಕೀರ್ತಿ ಇದಾದಾಗ ಸಹಜವಾಗಿ ಅವ್ರಿಗೆ ಆನಂದ ಆಗುತ್ತೆ. ಸೊ ಹಾಗೆ ಧ್ರುವ ಮಹಾರಾಜರ ಚಟುವಟಿಕೆ ಹೇಳುವ ಉತ್ಥಾನಪಾದರಿಗೆ ಅಷ್ಟು ಸಂತೋಷ ಆಯ್ತು. ಸಂತೋಷ. ಸೊ ಆಕ್ಚುಲಿ ಒಂದು ರೀತಿ ನಮಗೆ ನಮ್ಮ ತಂದೆ, ನಮ್ಮ ವೈಯಕ್ತಿಕ ಭೌತಿಕ ದೇಹ ಕೊಟ್ಟ ತಂದೆ ತಾಯಿ ಇರ್ತಾರೆ ನಮಗೆ. ಹಾಗೆಯೇ ನಮ್ಗೆ ಆಧ್ಯಾತ್ಮಿಕವೂ ಕೂಡ ತಂದೆ ತಾಯಿ ಇದ್ದಾರೆ. ಆಧ್ಯಾತ್ಮಿಕವಾಗಿ ನಮ್ಮ ಗುರುಗಳಾಗ್ತಾರೆ, ಗುರು ಪರಂಪರೆ ಆಗ್ತಾರೆ. ಗುರು ಪರಂಪರೆಯಲ್ಲಿ ನಮ್ಗೆ ಅವ್ರು ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ತಾತ, ಮುತ್ತಾತ, ಹಾಗೆ ನಾವು ಹೇಳ್ತಾರೆ. ಇದರಲ್ಲೂ ಕೂಡ ನಾವು ಪ್ರಭುಪಾದರಿಗೆ ಆ ರೀತಿ ನೋಡಿ ನಾವೆಲ್ಲರೂ ಕೂಡ ಗ್ರ್ಯಾಂಡ್ ಡಿಸೈನ್ಸ್. ಸೊ ನಮಗೆ ನಮ್ಮ ಗುರು ಮಹಾರಾಜರಿದ್ದಾರೆ ಎಷ್ಟೋ ಜನ. ಮತ್ತೆ ನಮ್ಮ ಗುರು ಮಹಾರಾಜರ ಅವರ ದೇವ ಭ್ರಾತೃಗಳಿದ್ದಾರೆ, ಗಾಡ್ ಬ್ರದರ್ಸ್. ಸೊ ಈಗ ದೊಡ್ಡ ಫ್ಯಾಮಿಲಿ ಇದ್ದಾಗೆ ಪ್ರಭುಪಾದರು ಮಾಡಿದ್ದು ನಾವರ ಗ್ರ್ಯಾಂಡ್ ಡಿಸೈನ್ಸ್, ನಾವರ ನೆಕ್ಸ್ಟ್ ಜನರೇಷನ್. ಸೊ ಈಗ ನೆಕ್ಸ್ಟ್, ಸೊ ಹೀಗೆ ಹೇಳ್ತಾರೆ, ದೊಡ್ಡ ಕುಟುಂಬ. ಸೊ ನಾವು ನಮ್ಮ ನಡವಳಿಕೆಯಿಂದ ನಾವು ಮಾಡಿ ಏನ್ ನಡವಳಿಕೆ ಅಂತಂದ್ರೆ, ನಾವು ಕೃಷ್ಣನ ತೃಪ್ತಿಪಡಿಸ್ಬೇಕು, ಭಕ್ತರನ್ನು ತೃಪ್ತಿಪಡಿಸ್ಬೇಕು. ಇದರಿಂದ ನಮ್ಮ ಹಿರಿಯರು ಯಾರಿದ್ದಾರೆ, ನಮ್ಮ ಗುರುಗಳು, ಅವರು ನಮ್ಗೆ ಆಧ್ಯಾತ್ಮಿಕವಾಗಿ ಅವರು ತಂದೆ, ಮತ್ತೆ ಹಾಗೆ ಪ್ರಭುಪಾದ ಅವರು ಇನ್ನ ಗ್ರ್ಯಾಂಡ್ ಸ್ಪಿರಿಚುವಲ್ ಮಾಸ್ಟರ್. ಸೊ ಹೀಗೆ ಅವರೆಲ್ಲರೂ ಕೂಡ ಅವ್ರಿಗೂ ಸಂತೋಷ ಆಗುತ್ತೆ. ನಾವು ಭಕ್ತರಾದ್ರೆ, ನಾವು ಶುದ್ಧ ಭಕ್ತರಾದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಸೊ ನಾವು ಆ ರೀತಿ ಶುದ್ಧ ಭಕ್ತಿಯಲ್ಲಿಲ್ಲದೆ ನಾವು ನಮ್ಮ ಮಾಯೆಯಲ್ಲಿ ಸಿಕ್ಕಿದ್ರೆ ಅವ್ರಿಗೆ ತೃಪ್ತರಾಗೋದಿಲ್ಲ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯ ಪ್ರಸಾದಾತ್ ನಗತಿ ಕುತೋಪಿ. ಸೊ ನಮ್ಮ ಜೀವನ ಅಂದ್ರೆ ನಾವು ಇವರನ್ನು ತೃಪ್ತಿಪಡಿಸ್ಬೇಕು. ಸೊ ಇವರನ್ನು ತೃಪ್ತಿ ಮಾಡಿದ್ಮೇಲೆ ಎಲ್ಲರೂ ಕೂಡ ತೃಪ್ತರಾಗ್ತಾರೆ.
ಯಸ್ಮಿನ್ ತುಷ್ಟೇ ಜಗತ್ ತುಷ್ಟ. ಸೊ ಧ್ರುವ ಮಹಾರಾಜರು ಏನ್ ಮಾಡಿದ್ರು, ಅವ್ರು ಕೃಷ್ಣ ತೃಪ್ತಿ ಪಡಿಸಿದ್ರು. ಅದರಿಂದ ಅವರು ವಾಪಸ್ ಬಂದ್ಮೇಲೆ ಇಲ್ಲಿ ಅವ್ರ ತಂದೆಗೆ ತೃಪ್ತಿ ಆಗ್ತಾ ಇದೆ, ತಾಯಿಗೆ ತೃಪ್ತಿ ಆಗ್ತಾ ಇದೆ, ಅವರ ಚಿಕ್ಕ ಮಗು ಕೂಡ ತೃಪ್ತಿ ಆಯ್ತು, ಮತ್ತೆ ಪ್ರಜೆಗಳಿಗೆಲ್ಲ ತೃಪ್ತಿ ಆಯ್ತು. ಸೊ ಇದು ನಾವು ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಹೊಂದಿದ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲರೂ ಕೂಡ ನಮಗೆ ತೃಪ್ತರಾಗಿರ್ತಾರೆ. ಸೊ ಇಲ್ಲಾಂದ್ರೆ ಕೊನೆಗೆ ನಾವೇ ತೃಪ್ತಿ ಆಗೋದಿಲ್ಲ, ನಮಗೆ ಅಸಮಾಧಾನ ಇರುತ್ತೆ, ನಮಗೆ ಒಂದು ಏನ್ ಹೇಳೋದು ಶೋಕ ಇರುತ್ತೆ, ಇದಿರುತ್ತೆ, ಅಯ್ಯೋ ಅದು ಸಿಗ್ಲಿಲ್ಲ ನಂಗೆ, ಅದು ಬರ್ಲಿಲ್ಲ ನನಗೆ ಅದು ಹೊಟ್ಟೋಯ್ತು ನನ್ನಿಂದ. ಸೊ ನಾವೇ ಒಂದು ಅತೃಪ್ತಿಯಲ್ಲಿ ಇರ್ತೀವಿ, ಅಸಮಾಧಾನ ಇರ್ತೀವಿ. ಸೊ ನಾವು ಅಸಮಾಧಾನ ನಾವು ಇನ್ನೊಬ್ಬರು ತೃಪ್ತಿ ಪಡಿಸ್ತೀವಿ. ಸೊ ಧ್ರುವ ಮಹಾರಾಜರು ಹಾಗಲ್ಲ, ಅವ್ರು ಶುದ್ಧ ಭಕ್ತರು. ಸೊ ಅವ್ರು ಮಾಡಿದ ಚಟುವಟಿಕೆಗಳಿಂದ ಕೃಷ್ಣನಿಗೆ ತೃಪ್ತಿ ಪಡಿಸಿದ್ರಿಂದ ಅವರು ಸಂಪೂರ್ಣ ತೃಪ್ತರು. ಮತ್ತೆ ಅವರಿಂದ ಎಲ್ಲ ಲೋಕವು, ಎಲ್ಲ ದೇಶವು, ಅವರ ತಂದೆ ತಾಯಿ, ಅವರ ತಾತ, ಅವರ ತಂದೆ ಎಲ್ಲರೂ ಕೂಡ ಧ್ರುವ ಮಹಾರಾಜ ಚಟುವಟಿಕೆ. ಸೊ ಇನ್ಫ್ಯಾಕ್ಟ್ ಪ್ರಭುಪಾದ ಗುರುಗಳು ಹೇಳ್ತಾರೆ, ಪ್ರಭುಪಾದ ಗುರುಗಳು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಸೊ ಅವರು ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್. ಭಕ್ತಿ ವಿನೋದ್ ಠಾಕೂರರು ಭಗವಂತನೇ ಪ್ರಾರ್ಥನೆ ಮಾಡಿತ್ತು ಶ್ರೀ ಚೈತನ್ಯ ಮಹಾಪ್ರಭುಗೆ, ನಾನು ನಿಮ್ಮ ಇದನ್ನು ಕೃಷ್ಣ ಸಂದೇಶವನ್ನು, ನೀವು ಬಂದಿದ್ದ ಕಾರ್ಯವನ್ನು, ನಾನು ನಿಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಆದ್ರೆ ನನಗೆ ಇನ್ನ ಸಂಪೂರ್ಣ ಮಾಡಕ್ಕಾಗ್ತಾ ಇಲ್ಲ, ನನಗೆ ದಯವಿಟ್ಟು ನಿಮ್ಮ ಅಂತರಂಗ ಭಕ್ತರಲ್ಲೂ ಒಬ್ಬರು ಕಳಿಸಿ. ಹಾಗೆ ಶ್ರೀ ಭಕ್ತಿ ವಿನೋದ್ ಠಾಕೂರ್ ದೊಡ್ಡ ಭಕ್ತರು, ಆಚಾರ್ಯರು. ಸೊ ಅವರ ಮಗನಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹುಟ್ಟಿ ಬಂದರು. ಸೊ ಅಸಾಧಾರಣ ವ್ಯಕ್ತಿ. ಮೊದಲಿಂದಾನೇ ಹೀಗೆ ಧ್ರುವ ಮಹಾರಾಜರ ಚಟುವಟಿಕೆ, ಎಲ್ಲ ಭಕ್ತರು ಹಾಗೆ, ಶುದ್ಧ ಭಕ್ತರಂದ್ರೆ ಅವ್ರ ಚಟುವಟಿಕೆ ಹಾಗೆ ಅಸಾಧಾರಣ. ಚಿಕ್ಕ ವಯಸ್ಸಿನಿಂದನೇ ದೃಢತೆ, ಏನು ಧ್ರುವ ಮಹಾರಾಜರ ದೃಢತೆ ಕೇಳ್ತಾ ಇದೀವಿ ನಾವು. 5 ವಯಸ್ಸಿನ ಬಾಲಕ ಹೋಗಿ 6 ತಿಂಗಳು ತೀವ್ರ ತಪಸ್ಸೆ ಮಾಡುದು. ಏನು ಆಹಾರ ಇಲ್ಲ, ಏನು ನೀರಿಲ್ಲ, ಏನು ವಸತಿ ಇಲ್ಲ, ಏನು ಅರೇಂಜ್ಮೆಂಟ್, ಏನು ವ್ಯವಸ್ಥೆ ಏನು ಇಲ್ಲದೆ ಅವ್ರು ಭಕ್ತಿ ಮಾಡೋದು. ಸೊ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಶ್ರೀ ಪ್ರಭುಪಾದ ಗುರುಗಳು ಅವರು ಹೇಳ್ತಾರೆ, ಚಿಕ್ಕ ಮಗುವಾಗಿದ್ದಾಗಲೇ ಒಂದು ಸಲ ಒಂದು ಸನ್ನಿವೇಶದಲ್ಲಿ ಇದರಲ್ಲಿ ಯಾವುದು ದೇವರಿಗೆ ಅರ್ಪಣೆ ಮಾಡ್ಬೇಕಾದ್ರೆ ಹಣ್ಣು, ಅದು ದೇವರ ಕೊಠಡಿಯಿಂದ ತೆಗೆದುಕೊಂಡು ಅವರು ತಿನ್ಬಿಡ್ತಾರೆ. ಮಗುಗೆ ಏನ್ ಗೊತ್ತಾಗುತ್ತೆ, ನಮ್ಮ ಮಕ್ಕಳಲ್ಲಿ ಇದ್ದಾರಿಲ್ವಾ, ಇಲ್ಲಿ ದೇವಸ್ಥಾನದಲ್ಲಿ ಇದ್ದಾರೆ ನೋಡ್ತೀವಿ ಅವರು. ಸೊ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಇದು ಮಾಡಬಾರ್ದು, ಇದು ಹೇಳ್ಬಾರ್ದು, ಅದ್ರ ಗೊತ್ತು ನಾವು ಇಷ್ಟಾದ್ರೂ ಮಕ್ಕಳು ಅವ್ರಿಗೆ. ಸೊ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ನಮ್ಮ DT ಕಿಚನ್ ಒಳಗೆ ಎಂಟರ್ ಆಗ್ತಾರೆ, ಆಗ್ಬಾರ್ದು, ಇಲ್ಲ ಇನ್ನೊಂದು ಅಲ್ಲೇ ಹತ್ತಿರದಲ್ಲೇ ದೇವರಿರ್ತಾರೆ, ಅಲ್ಲಿ ಆಹಾರ ತಿಂತಾ ಇರ್ತಾರೆ ಮಕ್ಕಳು, ಎಷ್ಟಾದ್ರೂ ಮಕ್ಕಳು ಅಂತ ನಾವು ಒಂದೊಂದ್ಸಲ ಆದ್ರೂ ಹೇಳ್ತೇವೆ ನಾವು ಅವ್ರಿಗೆ, ತಪ್ಪು. ಸೊ ಎನಿವೆ, ಸೊ ಹೇಳ್ತಾರೆ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಗೆ ಅಂದ್ರೆ, ಆ ಚಿಕ್ಕ ಮಗುವಾಗಿದ್ರು ಅವರು, ಅವ್ರ ತಂದೆ ಒಂದ್ಸಲ ಇದನ್ನು ಯಾವಾಗ ಒಂದು ಸಲ ತಪ್ಪಾಗತ್ತೆ, ಅವರು ಮಾವಿನ ಹಣ್ಣು ಅರ್ಪಣೆ ಮಾಡ್ಬೇಕಿತ್ತು ದೇವರಿಗೆ, ಅದರ ಮುಂಚೆ ಅವರು ತೆಗೆದುಕೊಂಡು ಅವ್ರು ತಿನ್ಬಿಟ್ಟಿದ್ದಾರೆ. ಸೊ ಅವ್ರ ತಂದೆ ಬಂದು ಹೇಳ್ತಾರೆ, ಅಯ್ಯೋ ಎಂತ ದೊಡ್ಡ ಅಪರಾಧ ಮಾಡಿದ್ಯಾ ನೀನು, ಇದು ಕೃಷ್ಣನಿಗೆ ಕೊಡ್ಬೇಕಾಗಿತ್ತು, ಕೃಷ್ಣನು ತಿನ್ನದೆ ನಾವು ತಿನ್ಬಾರ್ದು ಅಂತ ಮಗುಗೆ ಒಂದು ಸಲ ಹೇಳಿರೋದು. ಹೇಳ್ತಾರೆ ಅವ್ರು ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂದ್ರೆ ಪ್ರಭುಪಾದಗಳು ಭಕ್ತಿ ಸಿದ್ಧಾಂತ. ಆಗ ಅವ್ರ ವಯಸ್ಸು 2 3 ಅಷ್ಟೇ, 5 ವಯಸ್ಸು ಕೆಳಗೆ, 5ಕ್ಕಿಂತ ಕೆಳಗೆ ಡೆಫಿನೆಟ್ಲಿ. ಸೊ ಆ ಚಿಕ್ಕ ಮಗು ಅವರು, ಇದು ಕೃಷ್ಣನಿಗೆ ಕೊಡ್ಬೇಕಾಗಿತ್ತು, ನಮ್ಮ ತಂದೆ ತಿಳಿಸ್ಕೊಟ್ಟಿದ್ದು ಇದು, ನಾನು ಒಂದು ದೊಡ್ಡ ಅಪರಾಧ ಮಾಡ್ಬೇಕಿದ್ದೇನೆ ಅಂತ. ಕೃಷ್ಣನಿಗೆ ಕೊಡದೆ ನಾವು ಏನು ತಿನ್ಬಾರದು, ಸೊ ಹಾಗಾಗಿ ಇದು ದೊಡ್ಡ ಅಪರಾಧ ಅಂತ ಅವರು ನೆನಪು ಮಾಡ್ಕೊಂಡು, ಅಥವಾ ಇಂತ ಅಷ್ಟೇ ಅಲ್ಲ, ಅಪರಾಧ ಆಯ್ತು, ಮತ್ತೆ ಏನ್ ಮಾಡ್ಬೇಕು, ಅದಕ್ಕೆ ಪಶ್ಚಾತ್ತಾಪ ಮಾಡಿ. ಪಶ್ಚಾತ್ತಾಪ ಏನು ಅಂದ್ರೆ, ಈ ಜೀವನಾದ್ಯಂತ ನಾನು ಮಾವಿನ ಹಣ್ಣನ್ನು ತಿನ್ನೋದಿಲ್ಲ. ಸೊ ಮಗುವಾಗಿ 3 ವರ್ಷ 4 ವರ್ಷ ಎಳೆಯ ಮಗು, ಅವರು ನಿರ್ಧಾರ, ನಾನು ಮಾವಿನ ಹಣ್ಣು ತಿನ್ನೋದಿಲ್ಲ. ಸೊ ಹೇಳ್ತಾರೆ, ಆ ಜೀವಮಾನದಲ್ಲಿ ಅವರು ಮಾವಿನ ಹಣ್ಣು ತಿನ್ಲೇ. ಅಫ್ಕೋರ್ಸ್ ಅವರ ಶಿಷ್ಯರು ಬರ್ತಾ ಇದ್ರು, ಬಂದು ಶಿಷ್ಯರು ಅವ್ರ ಅರ್ಪಣೆ ದೇವರಿಗೆ ಆಗ್ತಾ ಇತ್ತು, ನೈವೇದ್ಯ ಆಗುತ್ತೆ, ಮಾವಿನ ಹಣ್ಣಿಂದ ಎಷ್ಟೆಷ್ಟು ತರದ ಇದು ಬಗೆ ಇದು ಕೂಡ ಆಗುತ್ತೆ. ಮಾವಿನ ಹಣ್ಣು ಕೂಡ ತರದ ವೆರೈಟಿ ಇದೆ. ಸೊ ಯಾವಾಗಲೂ ಕೂಡ ಯಾರಾದ್ರೂ ತಂದು ಅವರು ಇವರಿಗೆ ಕೊಟ್ರೆ, ನೀವು ಪ್ರಸಾದ ದೇವರಿಗೆ ಅರ್ಪಣೆ ಮಾಡಿದೀವಿ, ಕೃಷ್ಣನಿಗೆ ಅರ್ಪಣೆ ಮಾಡಿದೀವಿ, ನೀವು ಸ್ವೀಕರಿಸಿ ಅಂತ ಹೇಳಿದ್ರೆ ಇವ್ರು ಹೇಳ್ತಾ ಇರುತ್ತೆ, ನಾನೊಬ್ಬ ದೊಡ್ಡ ಅಪರಾಧಿ, ನಾನು ದೊಡ್ಡ ಅಪರಾಧಿ, ಕೃಷ್ಣನಿಗೆ ಅರ್ಪಣೆ ಆದದ್ದು ನಾನು ತಿನ್ಬಿಟ್ಟಿದ್ದೇನೆ, ಹಾಗಾಗಿ ನಾನು ತಿನ್ನೋದಿಲ್ಲ. ಸೊ ನೋಡಿ ಎಷ್ಟು ದೃಢತೆ ಅಂದ್ರೆ, ಜೀವನಾದ್ಯಂತ ಅವರು ಆ ಒಂದು ಇದನ್ನು ಅವರು ಈ ರೀತಿ ಹೇಳ್ತಾರೆ. ಈ ತರ ಅಸಾಧಾರಣ ವ್ಯಕ್ತಿಗಳು ಆಚಾರ್ಯರು ಅಂದ್ರೆ, ಅವರ ಚಟುವಟಿಕೆಗಳು, ಅವರ ಗುಣಗಳು, ಅದು ನಾವು ಚಿಂತನೆ ಮಾಡಕ್ಕಾಗಲ್ಲ. ಸೊ ಆ ಮಟ್ಟದಲ್ಲಿ ಹೇಳ್ತಾರೆ. ಸೊ ಇದೇ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಂತರ ಅವರು ಆಚಾರ್ಯರಾಗಿ ಪ್ರಚಾರ ಮಾಡ್ತಾರೆ. ಅವರ ಎಷ್ಟೋ ಅತಿ ಅದ್ಭುತ ಚಟುವಟಿಕೆಗಳಿದೆ. ಸೊ ಒಂದು ಸಮಯದಲ್ಲಿ ಹೇಳ್ತಾರೆ, ಭಕ್ತಿ ವಿನೋದ್ ಠಾಕೂರರಿಗೆ
ಅವರಿಗೆ ಒಂದು ಸಮಾಜ, ಒಂದು ಏನೋ ಒಂದು ದೊಡ್ಡ ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ವೈಷ್ಣವ ಬ್ರಾಹ್ಮಣ ಇದ್ರ ಬಗ್ಗೆ ಒಂದು ಚರ್ಚೆ. ಏನು ವೈಷ್ಣವನಂದ್ರೆ ಏನು, ಬ್ರಾಹ್ಮಣನಂದ್ರೆ ಏನು, ಇದ್ರ ಬಗ್ಗೆ ಒಂದು ಚರ್ಚೆ. ಸೊ ಹಿಂದೆ ಈ ತರ ಚರ್ಚೆಗಳು ನಡೀತಾ ಇತ್ತು. ಎಷ್ಟೋ ಜನ ಧಾರ್ಮಿಕ ವ್ಯಕ್ತಿಗಳು ಬರ್ತಾ ಇದ್ರು, ಸಾಧು ಸಂತರು ಬರ್ತಾ ಇದ್ರು, ಸನ್ಯಾಸಿಗಳು ಬರ್ತಾ ಇದ್ರು. ಆ ದೊಡ್ಡ ಸಭೆ, ಸಾವಿರಾರು ಜನ ಸೇರಿದ್ದಾರೆ. ಆಕ್ಚುಲಿ ಆಹ್ವಾನಿಸಿದ್ದು ಭಕ್ತಿವಿನೋದ್ ಠಾಕೂರರಿಗೆ. ಅದೇ ಭಕ್ತಿವಿನೋದ್ ಠಾಕೂರ್ ಅವರು ಆಗ ಸ್ವಲ್ಪ ಅನಾರೋಗ್ಯ. ಅವರು ತಮ್ಮ ಮಗನಿಗೆ ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ, ನೀನು ಹೋಗು, ನನ್ನನ್ನು ನೀನು ಪ್ರತಿನಿಧಿಸಿ, ನೀನು ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸು, ನಿನ್ನ ನಮ್ಮ ಇದನ್ನು ಏನು ವೇದ ಸಾಹಿತ್ಯದ ಪ್ರಕಾರ ಹೇಳಿದೆ ಅದನ್ನ ನೀನು ಹೇಳು ನೀನು. ಸೊ ಅದ್ರ ಹೋಗೋ ಮುಂಚೆ ಇವರು ಪ್ರಿಪೇರ್ ಆಗ್ತಾರೆ. ಅದು ಏನ್ ಸಭೆ, ಏನ್ ಪ್ರೆಸೆಂಟ್ ಮಾಡ್ಬೇಕು, ಏನ್ ನಾನು ಮಾತಾಡ್ತೀನಿ ಅನ್ನೋದಕ್ಕೆ ತಯಾರಿ ಮಾಡ್ತಾರೆ. ಅದನ್ನ ಬಂದು ಅವ್ರ ತಂದೆಗೆ ಬಂದು ಒಪ್ಪಿಸ್ತಾರೆ. ತಂದೆಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಏನಾಗುತ್ತೆ, ಆ ಸಭೆಗೆ ಹೋಗ್ತಾರೆ. ಇವ್ರು ಸಭೆಗೆ ಹೋದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ಬ್ರಾಹ್ಮಣ ಸಾಮಾನ್ಯ ವ್ಯಕ್ತಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣನು ಬ್ರಾಹ್ಮಣರ ರಕ್ಷಕ. ನಮೋ ಬ್ರಹ್ಮಣ್ಯ ದೇವ ಗೋ ಬ್ರಾಹ್ಮಣ ಹಿತಾಯ ಚ. ಸೊ ಕೃಷ್ಣನು ಆತರ ಬ್ರಾಹ್ಮಣರು ಕೃಷ್ಣನಿಗೆ ತುಂಬಾ ಅತಿ ಪ್ರಿಯರು, ಅತಿ ಏನ್ ಹೇಳೋದು, ಆಪ್ತರು ಕೃಷ್ಣನಿಗೆ. ಸೊ ಹೀಗೆ ಬ್ರಾಹ್ಮಣ ಅಂದ್ರೆ ಅವರ ಗುಣಗಾನವನ್ನು ಮಾಡ್ತಾರೆ. ಆದ್ರೆ ನಂತರ ಹೇಳ್ತಾರೆ ಅವರು, ಫಸ್ಟ್ ಇದ್ರ ಮೇಲೆ ಅಲ್ಲಿ ಎಷ್ಟೋ ಜನ ಇರ್ತಾರೆ, ನೆರೆದಿರ್ತಾರೆ ಎಲ್ಲರೂ. ನಂತರ ಅವರು ಯಾರು ಬ್ರಾಹ್ಮಣ ಭಗವದ್ಗೀತೆಯಲ್ಲಿ ಕೇಳ್ತೇವೆ ನಾವು, ಯಾರು ಬ್ರಾಹ್ಮಣ, ಏನು ಬ್ರಾಹ್ಮಣ, ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಬ್ರಾಹ್ಮಣನ ಬಗ್ಗೆ? 9 ಗುಣಗಳು ಹೇಳಿದೆ ಭಗವದ್ಗೀತೆ. ಯಾರಾದ್ರೂ ಹೇಳ್ತೀರಾ? ಶ್ಲೋಕ ನನಗೆ ಬರುತ್ತಾ ಯಾರಿಗಾದ್ರು? ಶಮೋದಮ ತಪಸ್ಸಶ್ಚೈವ ಶಾಂತಿ ಜ್ಞಾನಂ ವಿಜ್ಞಾನಂ ಆಸ್ತಿ ಜ್ಞಾನ ವಿಜ್ಞಾನ ಅಷ್ಟೇ. ಧನ್ಯವಾದಗಳು ಮಾತಾಜಿ. ಹೀಗೆ ಬ್ರಾಹ್ಮಣ ಗುಣಗಳು, ಲಕ್ಷಣಗಳು. ಸೊ ನಾವು ಅನ್ವೇಷಿಸ್ಕೊಂಡ್ರೆ ಶ್ರಮ, ಸಂಪೂರ್ಣ ಮನಸ್ಸು ನಿಗ್ರಹ, ಧಮ ಇಂದ್ರಿಯಗಳ ನಿಗ್ರಹ, ಶ್ರಮ, ಧಮ, ತಪಸ್ಸೆ. ಏನ್ ತಪಸ್ಸೆಯೂ ರೆಡಿ. ನಮಗೆ ಅಯ್ಯೋ ಏಕಾದಶಿ ನಿರ್ಜಲ ಮಾಡಿದರೆ ನಾನ್ ಮಾಡಕ್ಕಾಗೋದಿಲ್ಲ, ನಾನು ಹೇಳ್ಬಿಡ್ತೇನೆ ಮೊದ್ಲೆ, ಏಕಾದಶಿ ದಿವಸ ನಾನು ಜಾಸ್ತಿ ತಗೊಳ್ತೀನಿ ಅಂತ ಹೇಳ್ತೀನಿ. ತಪಸ್ಸೆ ಮಾಡಕ್ಕಿಲ್ಲ ನಮ್ಗೆ ಶಕ್ತಿ. ಶ್ರಮ, ಧಮ, ತಪ, ಶೌಚಂ, ಶುಚಿ, ಹೊರಗೆ ಒಳಗೆ. ಹೊರಗೆ ಏನ್ ಸ್ನಾನ ಮಾಡಿದ್ರೆ ನಮ್ಮ ಹೊಸ ಬಟ್ಟೆ, ಫ್ರೆಶ್ ಬಟ್ಟೆ ಅಂದ್ರೆ ಅದು ಹೊರಗೆ. ಆದ್ರೆ ಒಳಗೆ ಅಂತರ್ಯದಲ್ಲಿ ಎಲ್ಲ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತ, ಮಾತ್ಸರ್ಯ ತುಂಬಿ ತುಳುಕ್ತಾ ಇದೆ. ಅದು ಎನಿ ಟೈಮ್ ಅದು ಓಪನ್ ಆಗ್ಬಿಡುತ್ತೆ. ಅಲ್ಲಿ ಹೇಗೆ ಕಸದ ತೊಟ್ಟಿ ಒಂದೊಂದು ತುಂಬಿಸ್ತೀವಿ ನಾವು, ಅದು ಅಯ್ಯೋ ಅದು ವಾಸನೆ ಬರಬಾರ್ದು ಅಂತ ಮುಚ್ಚಿಡ್ತೇವೆ. ಅದು ಮುಚ್ಚಿಟ್ಟ ಮೇಲೆ ಸ್ವಲ್ಪ ಸಮಯ ಏನಾಗುತ್ತೆ, ಒಂದ್ಸಲ ಬಂದ್ಬಿಡುತ್ತೆ, ಅದು ಓಪನ್ ಆಗ್ಬಿಡುತ್ತೆ ಲಿಡ್. ಅವಾಗ ಅದರಿಂದ ದುರ್ಗಂಧ ಸ್ಟಾರ್ಟ್ ಆಗುತ್ತೆ. ನಮ್ಮದು ಹಾಗೆ ಒಳಗೆಲ್ಲ ತುಂಬಿದೆ, ಇದೆಲ್ಲ ಕೊಳಕು. ಯಾವ ಟೈಮಲ್ಲಿ ಹೊರಗೆ ಬರುತ್ತೆ ಗೊತ್ತಿಲ್ಲ. ಸೈನಿವೆ ಬ್ರಾಹ್ಮಣ ಅಂದ್ರೆ ಶುಚಿ, ಒಳಗು ಕ್ಲೀನು, ಹೊರಗು. ಶಮ, ದಮ, ತಪ, ಶೌಚಂ, ಕ್ಷಾಂತಿರ್ ಆರ್ಜಂ ಏವಚ, ಕ್ಷಾಂತಿ. ಸೊ ಈ ತರ ಏನಿವೆ ಈ ಗುಣಗಳು. ಸೊ ಇವರು ಆಚಾರ್ಯರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಆ ಸನ್ನಿವೇಶದಲ್ಲಿ ತುಂಬಾ ಅದೆಲ್ಲ ವಿವರಿಸಿ, ಸೊ ಅವಾಗ ಎಲ್ಲರಿಗೂ ಬ್ರಾಹ್ಮಣ ಅಂದ್ರೆ ಇದು. ನಾವು ಕೆಲವು ಸಮಯದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ವಿ ನಾವು. ಹಾಗೆ ಇದೆ ಡೆಫಿನೆಟ್ಲಿ ಆ ಕುಟುಂಬದಲ್ಲಿ ಹುಟ್ಟಿದಿರೋದ್ರಿಂದ ಈಸಿ ಬ್ರಾಹ್ಮಣನಾಗಕ್ಕೆ. ಹೇಗೆ ಒಬ್ಬ ವ್ಯಕ್ತಿ ಇವಾಗ್ಲೂ ನೋಡ್ತೀವಿ, ಯಾರೋ ಡಾಕ್ಟರ್ ಇಂಜಿನಿಯರ್ ಆಗಿದ್ರೆ ಅವ್ರ ಮಕ್ಕಳು ಸುಲಭವಾಗಿ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಫೀಲ್ಡ್ ಅಲ್ಲೇ ಇದ್ದಾರೆ ಇವರು ಸುಲಭವಾಗಿ. ಸೊ ಹಾಗಾದ್ರು ಅಂತ ಅವರು ಒಬ್ಬ ವ್ಯಕ್ತಿ, ನನ್ನ ತಂದೆ ಡಾಕ್ಟರ್, ನನ್ನ ತಾಯಿ ಡಾಕ್ಟರ್, ನನ್ನ ಅಜ್ಜ ಡಾಕ್ಟರ್, ನನ್ನ ಮುತ್ತಜ್ಜ ಡಾಕ್ಟರ್, ಅವರು ಈ ದೊಡ್ಡ ಡಾಕ್ಟರ್, ಅವರು ಅಲ್ಲಿ ಓದಿದ್ರು, ನಾನು ಡಾಕ್ಟರ್ ಅಂದ್ರೆ, ಇಲ್ಲಾಂದ್ರೆ ಅವರು ಲಾಯರ್, ಅವ್ರು ಇಂಜಿನಿಯರ್, ಅವ್ರು ಆ ಬಿಲ್ಡಿಂಗ್ ಕಟ್ಟಿದ್ರು, ಈ ಬಿಲ್ಡಿಂಗ್ ಕಟ್ಟಿದ್ರು, ನಾನು ಕೂಡ ಇಂಜಿನಿಯರ್ ಆಗ್ಬಿಟ್ಟೆ ಅಂದ್ರೆ ಅದ್ರ ಅರ್ಥ ಇಲ್ಲ. ಇರ್ಬೋದು ನಿಮ್ಗೆ ಅನುಕೂಲತೆ ಇದೆ, ಆದ್ರೆ ನೀವು ಆ ಗುಣಗಳನ್ನು ಪಡಿಬೇಕು. ಸೊ ಹೀಗೆ ಅದೆಲ್ಲ ವಿವರಿಸಿ. ಮತ್ತೆ ವೈಷ್ಣವ ಅಂದ್ರೆ ಸುಮ್ಮನೆ ಅಲ್ಲ, ನಾವು ವೈಷ್ಣವ ಅಂತ ನಾವು ಅನ್ಕೊಳ್ತೇವೆ. ಇವತ್ತು ನಾನು ತಿಲಕ್ ಹಾಕೊಂಡು ಹೊರಟಿದ್ದೇನೆ, ಕಂಠಿ ಹಾಕೊಂಡ್ಬಿಟ್ಟಿದ್ದೇನೆ, ಮತ್ತೆ ಕಾವಿ ಬಟ್ಟೆ ಹಾಕ್ಬಿಟ್ಟಿದ್ದೇನೆ, ಸೊ ಜಪ ಬ್ಯಾಗ್ ನನ್ನಲ್ಲಿ ಇದೆ, ಸೊ ಇದಿದೆ ನಾನು ಭಕ್ತನಾಗ್ಬಿಡ್ತೀನಾ? ಇಲ್ಲ. ನಾಕೆ ತಿಲಕ್ ಗಾಲಾಯ್ ಮಾಲ ಕಲಿಚಲ ಹೇಳ್ತಾರೆ ಆಚಾರ್ಯ. ಹೇಳ್ತಾರೆ ನೋಡಿ ಇಂಥ ವೈಷ್ಣವ, ಈ ವೈಷ್ಣವ ಯಾವಾಗ್ಲೂ ಚೆನ್ನಾಗ್ ಒಳ್ಳೆ ಕಟ್ಟಿಮಾಲ ಹಾಕೊಂಡಿದ್ದಾನೆ, ಇಂಥ ತಿಲಕ್ಕೆ ಧಾರಣೆ ಮಾಡಿದ್ದಾನೆ, ಎಲ್ಲ ಬಟ್ಟೆ ಹೊಸಲ ನೋಡಿದ್ರೆ ದೊಡ್ಡ ವೈಷ್ಣವ. ಆದರೆ ಕಲಿಚೇಲ ಏನ್ ಕಲಿಚೇಲ ಅಂದ್ರೆ ನಮ್ಗೆ ಇಂದ್ರಿಯಗಳು, ಮನಸ್ಸು ನಮ್ಮ ನಿಯಂತ್ರಣದಲ್ಲಿಲ್ಲ, ಎಲ್ಲ ಪಾಪ ಚಟುವಟಿಕೆಗಳು, ಅಪರಾಧಗಳು ಎಲ್ಲವೂ ನಮ್ಮಲ್ಲಿ. ಸೊ ಎನಿವೆ, ಸೊ ವೈಷ್ಣವ ಇದು ಕೂಡ ಅಷ್ಟೇ. ವೈಷ್ಣವ ಅಂದ್ರೆ ಯಾರು? ವೈಷ್ಣವ ಅಂದ್ರೆ ಇದು. ಇಲ್ಲಿ ಯಾರು ನಾವು ಕೇಳ್ತಾ ಇದ್ದೇವೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಮತ್ತೆ ಆಚಾರ್ಯರು ಶಿಲ ಪ್ರಭುಪಾದರು, ಇಲ್ಲಿ ಧ್ರುವ ಮಹಾರಾಜರ ತಂದೆ ಉತ್ಥಾನಪಾದರು, ಇವರು ಆಕ್ಚುಲಿ ವೈಷ್ಣವ. ನಾವು ಸುಮ್ಮನೆ ಹೆಸರಿಗೆ ಅಷ್ಟೇ ನಾವು ತಿಲಕ ಧಾರಣೆ ಮಾಡಿದೀವಿ, ನಾವು ಇದು ಹಾಕೊಂಡಿದೀವಿ ಅಷ್ಟೇ ನಾವು. ಸೊ ಎನಿವೆ
ಅವರು ಆ ಪ್ರವಚನ ಕೊಟ್ಮೇಲೆ ಜನರಿಗೆ ಓ ಇದು ಶಾಸ್ತ್ರ, ಇದು ಸತ್ಯ ಅಂತ ಹಾಗೆ ಹೇಳ್ತಾರೆ. ಆ ಸಭೆಯಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಇವರು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಇದು ಮಾಡಿ ಅವ್ರಿಗೆ ಪಾದಗಳಿಗೆ ಧೂಳನ್ನು ಅವರು ಸವರ್ಕೊಂಡು ಎಲ್ಲ ಸಭೆನೆ ತುಂಬಾ ಸಭೆ ಅಂದ್ರೆ ಅಲ್ಲಿರುವ ಪಂಡಿತರು, ಅಲ್ಲಿರುವ ಸಾಧುಗಳು, ಅಲ್ಲಿರುವ ಜನಸಾಮಾನ್ಯರು ಎಲ್ಲರೂ ಕೂಡ ಅವ್ರಿಗೆ. ಸೊ ಇದು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಮೊದಲ ಮೋಸ್ಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರು ಸ್ಟಾರ್ಟ್ ಆಗಿತ್ತು. ಸೊ ಅವ್ರು ಹೇಳ್ತಾರೆ ಅವಾಗ ಅವ್ರ ತಂದೆಗೆ ತುಂಬಾ ಸಂತೋಷ. ಸೊ ಹೀಗೆ ಅತಿ ಅದ್ಭುತ ಚಟುವಟಿಕೆಗಳು ಸಹಜವಾಗಿ ಅವ್ರ ತಂದೆ ಅವರಿಗೆ ಫಸ್ಟ್ ತುಂಬಾ ಬಹಳ ಉತ್ಥಾನಪಾದರು. ಹಾಗೆ ಹೇಳ್ಬೇಕು ಅಂದ್ರೆ ಧ್ರುವ ಮಹಾರಾಜನ ಲೀಲೆಗಳು ನಡೀತಾ ಇದೆ, ಚಟುವಟಿಕೆಗಳು ಎಷ್ಟೆಷ್ಟೋ ಆಗಿರುತ್ತೆ ಅಲ್ಲಿ. ಅದು ನಮ್ಗೆ ಫುಲ್ ವಿವರಣೆ ಇಲ್ಲ ಧ್ರುವ ಚರಿತ್ರೆ. ಆದ್ರೆ ಪ್ರತಿಯೊಂದು ಕೂಡ ಅವರು ಅತಿ ಅದ್ಭುತವಾಗಿ ಮಾಡ್ತಾ ಇರ್ತಾರೆ ಧ್ರುವ ಮಹಾರಾಜ. ಅತಿ ಅದ್ಭುತ ಚಟುವಟಿಕೆಗಳಿಂದ ಎಲ್ಲ ಪ್ರಜೆಗಳಿಗೆ ಹೇಳ್ತಾರೆ ಅವರು. ಅವ್ರಿಗೆಲ್ಲರೂ ಕೂಡ ಅವ್ರಿಗೆ ಧ್ರುವ ಅಂದ್ರೆ ಅವರ ಮಕ್ಕಳಿಗಿಂತ ಅವ್ರ ಧ್ರುವನೇ ಅವ್ರಿಗೆ ಅತಿ ಪ್ರಿಯ. ಆಕ್ಚುಲಿ ಶುದ್ಧ ಭಕ್ತರಂದ್ರೆ ಹೀಗೆ ಕೃಷ್ಣನು ಅತಿ ಪ್ರಿಯನು ವೃಂದಾವನದಲ್ಲಿ ತಮ್ಮ ಮಕ್ಕಳಿಗಿಂತ ಅಲ್ಲಿರುವ ಗೋಪಿಕೆಯರಿಗೆ ಕೃಷ್ಣನ ಮೇಲೆ ಪ್ರೀತಿ. ಅದೇ ರೀತಿಯಲ್ಲಿ ಭಕ್ತರು ಕೂಡ ಶುದ್ಧ ಭಕ್ತರು ಆಚಾರ್ಯರು ಅಂದ್ರೆ ಅವ್ರು ಚೈತನ್ಯ ಮಹಾಪ್ರಭು ವಿಷಯದಲ್ಲಿ ಕೇಳ್ತೇವಲ್ಲ ನಾವು. ಚೈತನ್ಯ ಮಹಾಪ್ರಭು ವಿಷಯದಲ್ಲಿ ಯಾರದು ಸಾರ್ವಭೌಮ ಭಟ್ಟಾಚಾರ್ಯ ಮತ್ತೆ ಅವ್ರ ಹೆಂಡತಿ ಅವರು ಚೈತನ್ಯ ಮಹಾಪ್ರಭು ಬಗ್ಗೆ ಅವರ ಅಳಿಯ ಒಂದು ತಪ್ಪು ಇದು ಮಾಡಿ ಅಪರಾಧ ಮಾಡಿದಕ್ಕೆ ಅವ್ರು ಹೇಳ್ತಾರೆ, ತೊಂದರೆ ಇಲ್ಲ, ನನ್ನ ಮಗಳು ವಿಧವೆ ಆಗ್ಬಿಡ್ಲಿ, ನನ್ನ ಅಳಿಯ ಸತ್ತೋಗ್ಲಿ. ಯಾಕಂದ್ರೆ ಹಾಗೆ ಭಗವಂತನ ಭಕ್ತರಾಗ್ಬೋದು ಎಲ್ಲರಿಗೂ ಅಷ್ಟು ಪ್ರಿಯ. ಅವ್ರಿಗೆ ಸ್ವಲ್ಪ ನೋವಾಗ್ಬಾರ್ದು, ಅವ್ರಿಗೆ ಅಷ್ಟು ಒಂದು ಆ ರೀತಿ ಅವ್ರಿಗೆ ಹೇಳೋದು ತರ. ಹಾಗೆ ಅದು ಇರೋದು ಸತ್ಯ. ಹಾಗೆ ನಿಜವಾಗಿ ಇದು ಅಂದ್ರೆ ಕೃಷ್ಣ ಕೇಂದ್ರ, ಕೃಷ್ಣ ಸುತ್ತು ಅವ್ರ ಶುದ್ಧ ಭಕ್ತರು, ಮತ್ತೆ ನಾವು ಇನ್ನ ಹಾಗೆ ಸರ್ಕಲ್ ಆಗಿ. ಸೊ ಹೀಗೆ ಧ್ರುವ ಮಹಾರಾಜರ ಚರಿತ್ರೆ ನಡೀತು. ಅವರು ಮಾಡಿದ್ದು ಹಲವು ಅತಿ ಅದ್ಭುತ ಚಟುವಟಿಕೆಗಳು ಈಗ ಮುಂದೆ ಇದೆ. ಮತ್ತೆ ರಾಜನಾದ್ಮೇಲೆ ಅವರೇನು ಅತಿ ಅದ್ಭುತ ಚಟುವಟಿಕೆ ಮಾಡೋದು ಅದ್ರ ವಿವರಣೆ ನಾವು ಭಾಗವತದಲ್ಲಿ ಕೇಳ್ತೀವಿ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಅವ್ರು ಚಿಕ್ಕ ವಯಸ್ಸಿನಲ್ಲೂ ಕೂಡ ಅವ್ರು ತಪಸ್ಸೆ ಮಾಡಿ ಬಂದ್ರು 6 ತಿಂಗಳಲ್ಲಿ ಕೃಷ್ಣನ ತೃಪ್ತಿಪಡಿಸಿದ್ರು. ಮತ್ತೆ ಅವರು ರಾಜಕುಮಾರನಾಗಿದ್ದಾಗಲೂ ಕೂಡ ಅವರು ಎಷ್ಟೋ ಅತಿ ಅದ್ಭುತ ಚಟುವಟಿಕೆ ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಅವರ ತಂದೆಗೆ ಇವರನ್ನು ರಾಜನಾಗಿ ನೇಮಕ ಮಾಡಬೇಕು ಅಂತ ಸೊ ಹೇಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವ್ರು ಪರಿಶೀಲಿಸಿದ್ರು. ನಂತರ ಮಂತ್ರಿಗಳನ್ನು ಕನ್ಸಲ್ಟ್ ಮಾಡಿದ್ರು. ಅವ್ರದ್ದು ಕೂಡ ಅಭಿಪ್ರಾಯ ನೋಡಿ, ನೀವು ಇಷ್ಟು ವರ್ಷ ನೋಡ್ಕೊಂಡಿದ್ದೀರಾ, ನಿಮ್ಗೆ ಅನುಭವ ಇದೆ, ನಿಮ್ಗೆ ನನ್ನ ಮಗನು ನಿಜವಾಗ್ಲೂ ಸೂಕ್ತನ. ಸೊ ಇವಾಗ ಆಗಿಲ್ಲ, ಈಗ ಪೊಲಿಟಿಷಿಯನ್ ನಾನು ಪ್ರೈಮ್ ಮಿನಿಸ್ಟರ್ ಆದೆ, ನಾನು ಚೀಫ್ ಮಿನಿಸ್ಟರ್ ಆದೆ, ನಾನು ಮಿನಿಸ್ಟರ್ ಆದೆ, ನಾನು MP MLA ಆದೆ, ನನ್ನ ಮಗನು ಕೂಡ ಆಗ್ಬೇಕು, ನನ್ನ ಮಗಳು ಕೂಡ ಆಗ್ಬೇಕು, ನನ್ನ ಕುಟುಂಬದವರೇ. ಹೀಗೆಲ್ಲ ಅಂತ ದೊಡ್ಡ ಮಹಾರಾಜ ಯಾರು ಕೇಳೋ ಅಗತ್ಯ ಇಲ್ಲ. ಆದರೆ ಹೇಳ್ತಾರೆ ಎಲ್ಲ ಕಡೆ ಅದೇ ನಾವು ನೋಡ್ತೀವಿ. ಇದು ಯಾರ ಪ್ರೈಸ್ ಎಲ್ಲಾದ್ರೂ ನಮ್ಮ ಫ್ಯಾಮಿಲಿ ನಮ್ಮ ಇವರೇ ಮುಂದುವರಿಸ್ಬೇಕು ಅಂತ. ಅವರು ನಿಜವಾಗ್ಲೂ ಅವ್ರಿಗೆ ಗುಣಗಳಿಲ್ಲ ನೋಡೋದಿಲ್ಲ. ಎಲ್ಲ ದೇಶದಲ್ಲೂ ಎಲ್ಲ ಪಾರ್ಟಿ, ಈ ಪಾರ್ಟಿನೂ ಅದೇ, ಆ ಪಾರ್ಟಿನೂ ಎಲ್ಲ ಕಡೆ ಅದೇ ನಡೆಯುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇರೋದು ವಿಷಯ, ಇಲ್ಲಿ ಧ್ರುವ ಮಹಾರಾಜ ತಂದೆ ಉತ್ಥಾನಪಾದ ರಾಜರ್ಷಿ ನಿಜವಾಗ್ಲೂ ನೋಡ್ತಾ ಇದ್ದಾನೆ, ನನ್ನ ಮಗನಿಗೆ ಅರ್ಹತೆ ಇದೆಯಾ ಅಂತ ನೋಡಿದ್ರು ಅವರು. ನಂತರ ಮಂತ್ರಿಗಳೆಲ್ಲ ಅಭಿಪ್ರಾಯವನ್ನು ಪಡೆದ್ರು ಅವರು. ಎಷ್ಟೋ ಕೇಳ್ತೇವೆ, ಪಾರ್ಟಿನೇ ಬ್ರೇಕ್ ಆಗ್ಬಿಡುತ್ತೆ. ತಮ್ಮ ಮಕ್ಕಳನ್ನ ಅವರು ಇದು ಬೆಳೆಸ್ತಾರೆ, ಅವ್ರಿಗೆ ಇದು ಕೊಡ್ತಾರೆ. ನೆಕ್ಸ್ಟ್ ಪಾರ್ಟಿಯಲ್ಲಿ ಇನ್ನೊಬ್ಬ ಲೀಡರ್ ಯಾರು ಇರ್ತಾರೆ, ಅವ್ರು ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಎಲ್ಲರೂ ಇರೋದು ಇಲ್ಲಿಗೆ ಅಧಿಕಾರಕ್ಕೆ ಮತ್ತೆ ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹ, ಇದಕ್ಕೆ. ಆದ್ರೆ ಇಲ್ಲಿ ಉತ್ಥಾನಪಾದನು ತನ್ನ ಮಗನನ್ನು ಪರಿಶೀಲಿಸಿದ, ಬೇರೆ ಮಂತ್ರಿಗಳನ್ನು ಒಪ್ಪಿಗೆಯನ್ನು ಪಡೆದು, ಜನಸಾಮಾನ್ಯರು ಕೂಡ ಅವರಿಗೆ ಅಭಿಮಾನ ಇದೆಯಾ, ಅವರು ಪಾಲನೆ ಮಾಡ್ತಾರ ಅಂತ ಎಲ್ಲ ನೋಡಿ ಅವರಿಗೆ ಅಧಿಕಾರ ಪಟ್ಟಾಭಿಷೇಕ ಮಾಡಿ. ಆಕ್ಚುಲಿ ರಾಮಚಂದ್ರನು ಕೂಡ ಹೇಳ್ತಾರೆ, ಶ್ರೀರಾಮಚಂದ್ರನು ಭಗವಂತನೇ, ಆದರೆ ಅವರ ತಂದೆ ಅವರಿಗೆ ಪಟ್ಟಾಭಿಷೇಕ ಮಾಡೋ ಮುಂಚೆ 14 ವರ್ಷ ವನವಾಸ ಕಳಿಸ್ತಾರೆ. ಮತ್ತೆ ಅವ್ರು ವಾಪಸ್ ಬರ್ತಾರೆ. ಬಂದ್ಮೇಲೆ ಭರತ ಮಹಾರಾಜರು ಅವರ ಟೈಮಲ್ಲಿ ಅವರು ನೋಡ್ಕೊಳ್ತಾ ಇರ್ತಾರೆ. ಅವರು ಅಷ್ಟು ಆಕ್ಚುಲಿ ರಾಮಾಯಣ ನೋಡಿದ್ರೆ ಒಂದು ಕಡೆ ಲಾರ್ಡ್ ರಾಮಚಂದ್ರ ಭಗವಂತನು ಕಾಡಿನಲ್ಲಿದ್ದಾನೆ, ಸೀತಾದೇವಿ ಅವರು ಇದ್ದಾರೆ, ಮತ್ತೆ ಲಕ್ಷ್ಮಣ ಇದ್ದಾರೆ. ಮತ್ತೆ ಇಲ್ಲಿ ಭರತ ಮಹಾರಾಜ ಅವರು ನಂದಿ ಗ್ರಾಮದಲ್ಲಿ ಹೋಗ್ತಾರೆ. ಅವರು ಬಂದು ಅಯೋಧ್ಯೆಯಲ್ಲಿ ರಾಮ ಹೋಗ್ಬಿಟ್ರು, ನಾನು ಇವಾಗ ರಾಜ ಅಂತ ಬರ್ಲಿಲ್ಲ. ಅವರು ಒಂದು ಸಾಧುವಾಗಿ ಅವರು ತಪಸ್ಸೆ ಮಾಡ್ತಾ, ಅವರು ಏನು ಆಹಾರ ಏನು ತುಂಬಾ ಕಡಿಮೆ, ಏನೋ ಒಂದು ಕೆಲವು ಮಾತ್ರ ಇದು ತಗೊಂಡು ಅಷ್ಟು ಪತ್ತೆಯಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದ್ರು, ರಾಜ್ಯಭಾರ ಮಾಡಿದ್ರು. ಇದು ಶ್ರೀರಾಮಚಂದ್ರನ ಪಾದಗಳನ್ನಿಟ್ಟು ಅವರು ಪ್ರತಿನಿಧಿಸ್ತಾ ಅವರು ಭರತರು ಆಳ್ವಿಕೆ ಮಾಡಿದ್ರು. ಆಮೇಲೆ ಭರತನ ಹೆಂಡತಿ ಅವರು ಇದ್ದಾರೆ, ಅವರ ಅತ್ತಿಗೆ ಅವರೆಲ್ಲ ನೋಡ್ಕೊಂಡಿದ್ದವರು. ಸೊ ಈ ತರ ಎಲ್ಲ
ಎಷ್ಟೆಷ್ಟು ಎಲ್ಲರೂ ಕೂಡ ಏನ್ ಹೇಳೋದು ಅಂತ ಅವರವರ ಇದರಲ್ಲಿ ರೀತಿಯಲ್ಲಿ ಒಬ್ಬೊಬ್ರು ಕೂಡ ಎಲ್ಲ ಮಹತ್ವ ಮಾಡ್ತಿದ್ದಾರೆ. ಭಗವಂತ ಮತ್ತೆ ಭಗವಂತನ ವಿಸ್ತರಣೆಗಳು ಲಕ್ಷ್ಮಿಯರು ಇವರೆಲ್ಲ ಅವರು ಅವತರಿಸಿದ್ರು. ಸೊ ಹೀಗೆ ಶ್ರೀರಾಮಚಂದ್ರ ವಾಪಸ್ ಬಂದ್ಮೇಲೆ ಭರತ ಮಹಾರಾಜರ ಇದಕ್ಕೆ ಭರತರಿಗೆ ಹೇಳ್ತಾರೆ, ತಮ್ಮ ಜನರು ವರ್ಣಾಶ್ರಮ ಧರ್ಮವನ್ನು ಸ್ವೀಕರಿಸ್ತಾರ, ಆಗ ನಾನು ರಾಜನಾಗಿ ನಾನು ಕಾರ್ಯನಿರ್ವಹಣೆ ಮಾಡಕ್ಕಾಗ, ಇಲ್ಲಾಂದ್ರೆ ಬೇಡ ನನಗೆ. ಯಾಕಂದ್ರೆ ಎಲ್ಲರೂ ಕೂಡ ಅವರು ಭಕ್ತರಾಗ್ಬೇಕು, ಅವರು ಧರ್ಮದ ಅನುಷ್ಠಾನ ಮಾಡ್ಬೇಕು. ಇಲ್ಲ ಅಂದ್ರೆ ರಾಜರು ಅವ್ರು ಸ್ವೀಕರಿಸಿ ಅವ್ರು ಏನ್ ಮಾಡಕ್ಕಾಗತ್ತೆ, ಏನ್ ಮಾಡಕ್ಕಾಗಲ್ಲ. ಮತ್ತೆ ಭರತ ಹೇಳ್ತಾರೆ, ಇಲ್ಲ ಖಂಡಿತವಾಗಿ ಅವರು ಪಾಲನೆ ಮಾಡ್ತಾರೆ, ಧರ್ಮದ ಪಾಲನೆ ಮಾಡ್ತಾರೆ. ಮತ್ತೆ ಶ್ರೀರಾಮಚಂದ್ರನು ಮಹಾರಾಜನಾಗಿ ಪಟ್ಟಾಭಿಷೇಕ ಸ್ವೀಕರಿಸ್ತಾರೆ. ಸೊ ಈ ರೀತಿ ಇದೆ. ನಮ್ಮ ಕಡೆಯಿಂದ ಕೂಡ ನಾವು ಮಾಡ್ಬೇಕು. ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈಗ ಯುವ ಪೀಳಿಗೆ ಏನು ಅಂದ್ರೆ ತಪ್ಪುಗಳು ನೋಡಿದ ತಕ್ಷಣ ಅವ್ರಿಗೆ ಈ ಸರ್ಕಾರವನ್ನು ಉರುಳಿಸ್ಬೇಡ. ಸೊ ನಿಮಗೂ ಎಲ್ಲರಿಗೂ ಪ್ರತಿಯೊಬ್ಬರು ಹೇಳ್ದಂಗೆ ಅವನಿಗೆ ಮಿಷನ್ ಕೊಟ್ರೆ ಅಧ್ವಾನ ಮಾಡ್ಬಿಡ್ತಾನೆ. ಸೊ ಇದಿದೆ, ಈ ಭಾವನೆ ಇದೆ. ನಾವು ಚಿಕ್ಕವರದಾಗ ಈ ತರ ಭಾವನೆಗಳೆಲ್ಲ ಇತ್ತು, ಈ ತರ ಕ್ರಾಂತಿ ಮಾಡ್ಬೇಕು, ಏನೋ ಒಂದು ಸಮಾಜದಲ್ಲಿ ಸುಧಾರಣೆ ಮಾಡ್ಬೇಕು ಆ ತರ ಒಂದು ಭಾವನೆ ಇತ್ತು. ಪ್ರತಿಯೊಬ್ಬರಿಗೂ ಇರುತ್ತೆ ಈ ತರ. ಆದ್ರೆ ಹೇಳ್ತಾರೆ ಇದರಿಂದ ಏನೂ ಆಗೋದಿಲ್ಲ. ಇವಾಗ ನೇಪಾಳದಲ್ಲಿ ಇವಾಗ ಇದು ನೋಡಿದ್ವಿ, ಎಷ್ಟು ಕ್ರಾಂತಿ ಆಯ್ತು. ಎಲ್ಲ ಮಿನಿಸ್ಟರ್ ಅವರೆಲ್ಲ ಬಂದು ಅವ್ರ ಮನೆಯನ್ನೆಲ್ಲ ಬೆಂಕಿ ಹಾಕಿ ಅವ್ರಿಗೆಲ್ಲ ಯಾರಿಗೊಬ್ರಿಗೆ ಅವ್ರಿಗೆ ಸುಡಕ್ಕೆ ಪ್ರಯತ್ನ ಪಟ್ರು. ಮತ್ತೆ ಅವ್ರೆಲ್ಲ ಬೆನ್ನಟ್ಟಿ ಅವ್ರಿಗೆಲ್ಲ ಉಳಿದದ್ದು. ಸೊ ಎಲ್ಲ ನೋಡ್ತೀವಿ, ಇದೆಲ್ಲ ಆಗುತ್ತೆ. ಎಲ್ಲ ಕ್ರಾಂತಿಗಳು ಎಲ್ಲ ಕಡೆ ಆಗುತ್ತೆ. ರಷ್ಯಾ ಅಲ್ಲ ಆಯ್ತು, ಫ್ರಾನ್ಸ್ ಅಲ್ಲ ಆಯ್ತು, ಇವಾಗ ಯುಕ್ರೇನ್ ಅಲ್ಲಿ ಆಗ್ತಾ ಇದೆ. ಎಲ್ಲ ದೇಶಗಳು ಇದು ಆಗ್ತಾ ಇರೋದೇ, ಇದು ನಡೀತಾನೆ ಇರುತ್ತೆ ಪದೇ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಆದ್ರೆ ಇದರಿಂದ ಏನು ಸುಧಾರಣೆ ಆಗುತ್ತೆ? ಯಾಕೆ ಸುಧಾರಣೆ ಆಗೋದಿಲ್ಲ ಅಂದ್ರೆ ಅವರು ನಿಜವಾದ ಪರಿಹಾರವನ್ನು ಸ್ವೀಕರಿಸ್ತಾರೆ. ನಿಜವಾದ ಉಪಾಯ ಅಂದ್ರೆ ಕೃಷ್ಣ ಪ್ರಜ್ಞೆ ಒಂದೇ. ಕೃಷ್ಣ ಪ್ರಜ್ಞೆ, ಅವ್ರು ಕೃಷ್ಣನ ಭಕ್ತಿ ಮಾಡಿ ಕೃಷ್ಣನ ತೃಪ್ತಿಪಡಿಸ್ಬೇಕು. ಅವರು ಈ ಒಂದು ದೈವಿ ಗುಣಗಳನ್ನು ಬೆಳೆಸ್ಬೇಕು. ಆಗ ಸಮಾಜದ ಸುಧಾರಣೆ ಆಗುತ್ತೆ, ದೇಶದ ಸುಧಾರಣೆ ಆಗುತ್ತೆ. ಇಲ್ಲಾಂದ್ರೆ ಎಷ್ಟು ಕ್ರಾಂತಿಗಳಾದ್ರೂ ಕೂಡ ಆಸ್ ಇಟ್ ಈಸ್. ಆ ಸ್ನೇಕ್ ಅಂಡ್ ಲ್ಯಾಡರ್ ನಾವು ಆಟ ಆಡ್ತಾ ಇದ್ವಿ ಮಕ್ಕಳಾಗಿದ್ದಾಗ. ಇಲ್ಲಿಂದ ಅದು ಆಡ್ತಾ 90ಗೆ ಹೋಗ್ಬಿಡ್ತೇವೆ. ಮತ್ತೆ ಅಲ್ಲಿ 99 ಒಂದು ದೊಡ್ಡ ಒಂದು ಇದಿರುತ್ತೆ, ಹಾವಿರುತ್ತೆ. ಅದಕ್ಕೆ ಹೋಗಿದ ತಕ್ಷಣ ಮತ್ತೆ ನಮಗೆ 1ಕ್ಕೋ 2ಕ್ಕೋ ಸಾತರ ಎಲ್ಲರೂ ಕ್ರಾಂತಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಇದು ತಪ್ಪು, ಅದು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ರಾಜಕಾರಣಿಗಳು, ಯುವಕ ಪೀಳಿಗೆ ಎಲ್ಲಾನು. ಮತ್ತೆ ಯಾರೋ ಅಧಿಕಾರಕ್ಕೆ ಬರ್ತಾರೆ, ಅವರು ಅದೇ ಮಾಡ್ತಾರೆ. ಮತ್ತೆ ನಮ್ಮದು ಆಸ್ ಇಟ್ ಈಸ್ ಯಥಾರೂಪ ನಾವ್ ಹೇಗಿದ್ದೇವೋ ಹಾಗೆ. ಸೊ ಈ ರೀತಿ ಸುಧಾರಣೆ ಆಗೋದಿಲ್ಲ. ಸುಧಾರಣೆ ಆಗ್ಬೇಕು ಅಂದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಈ ತರ ನಾವು ಪ್ರತಿಯೊಬ್ಬರು ಅನ್ಕೊಳ್ಳೋ ವಿಧಾನದಲ್ಲಿ ಪರಿಹಾರ ಇಲ್ಲ. ಪರಿಹಾರ ಒಂದೇ, ಕೃಷ್ಣ ಪ್ರಜ್ಞೆ ಒಂದೇ ಪರಿಹಾರ. ನಮ್ಮ ಸುಧಾರಣೆ, ನಮ್ಮ ಕುಟುಂಬದ ಸುಧಾರಣೆ, ನಮ್ಮ ಸಮಾಜದ ಸುಧಾರಣೆ, ನಮ್ಮ ದೇಶದ ಸುಧಾರಣೆ. ಒಂದು ನಿಮಿಷ, ಇನ್ನೇನಿದೆ ಭಾವಾರ್ಥದಲ್ಲಿ ವಿಷಯ. ರಾಜರ್ಷಿ ಉತ್ತಾನಪಾದನು ಧ್ರುವ ಮಹಾರಾಜನ ಶ್ಲಾಘನೀಯ ಕಾರ್ಯಗಳನ್ನು ಕೇಳಿದನು. ಅವನು ಪ್ರಜೆಗಳ ದೃಷ್ಟಿಯಲ್ಲಿ ತುಂಬಾ ಪ್ರಭಾವಶಾಲಿಯು ಶ್ರೇಷ್ಠನೂ ಆಗಿರುವುದನ್ನು ಸ್ವತಃ ಕಂಡು ಬಹಳ ಸಂತೋಷಗೊಂಡನು. ಅವನ ಕಾರ್ಯಚಟುವಟಿಕೆಗಳು ಅತ್ಯಂತ ವಿಸ್ಮಯಕಾರಿಯಾಗಿದ್ದವು. ಇವತ್ತಿನ ಶ್ಲೋಕ, ರಾಜ್ಯಭಾರ ವಹಿಸಿಕೊಳ್ಳಲು ಧ್ರುವನಿಗೆ ಸಾಕಷ್ಟು ಪರಿಪಕ್ವತೆ ಇದೆಯೇ? ಅದಕ್ಕೆ ಮಂತ್ರಿಗಳ ಒಪ್ಪಿಗೆ ಇದೆಯೇ? ಪ್ರಜೆಗಳಿಗೆ ಅವನ ಬಗ್ಗೆ ಒಲವಿದೆಯೇ ಎಂಬುದನ್ನೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಉತ್ತಾನಪಾದ ರಾಜನು ಧ್ರುವನಿಗೆ ಚಕ್ರವರ್ತಿಯ ಪಟ್ಟ ಕಟ್ಟಿದನು. ಸೊ ರಾಜಪ್ರಭುತ್ವವುಳ್ಳ ಸರ್ಕಾರವು ದಬ್ಬಾಳಿಕೆಯಿಂದ ಕೂಡಿರುತ್ತದೆಂಬ ತಪ್ಪು ಕಲ್ಪನೆ ಇದೆಯಾದರೂ ಈ ಶ್ಲೋಕದ ವರ್ಣನೆಯನ್ನು ನೋಡಿದರೆ ಉತ್ತಾನಪಾದ ರಾಜನು ರಾಜರ್ಷಿ ಮಾತ್ರವಲ್ಲದೆ ತನ್ನ ಮಗನಾದ ಧ್ರುವನಿಗೆ ಚಕ್ರವರ್ತಿಯ ಪಟ್ಟಗಟ್ಟುವುದಕ್ಕೆ ಮುಂಚೆ ಅವನು ತನ್ನ ಮಂತ್ರಿಗಳೊಡನೆ ಯೋಚನೆ ಮಾಡಿದನು, ಜನಸಾಮಾನ್ಯರ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡನು ಮತ್ತು ತಾನೇ ಧ್ರುವನ ಗುಣಶೀಲಗಳನ್ನು ಪ್ರವೇಶಿಸಿದನೆಂದು ತಿಳಿಯುತ್ತದೆ. ಇಷ್ಟೆಲ್ಲ ಮಾಡಿದ ಮೇಲೆ ರಾಜನು ಅವನಿಗೆ ಪಟ್ಟಾಭಿಷೇಕ ಮಾಡಿ ಆಡಳಿತ ಸೂತ್ರವನ್ನು ವಹಿಸಿಕೊಟ್ಟನು. ಧ್ರುವ ಮಹಾರಾಜನಂತಹ ವೈಷ್ಣವನೊಬ್ಬನು ಇಡೀ ಜಗತ್ತಿನ ಆಳರಸನಾದರೆ ಆಗ ಜಗತ್ತಿಗೆ ಬಣ್ಣಿಸಲಾಗದಷ್ಟು, ಕಲ್ಪಿಸಿಕೊಳ್ಳಲಾಗದಷ್ಟು ಸಂತೋಷವಾಗುತ್ತದೆ. ಸೊ ಹಾಗೆ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜರಿದ್ದಾಗ ನಾದಯೋ ವ್ಯಾದಯೋ ಕ್ಲೇಶ, ಯಾವ ಕ್ಲೇಶಗಳು ಇಲ್ಲ ಹೇಳ್ತಾರೆ. ಅಂತ ಒಂದು ರಾಜರ್ಷಿ ಆಳ್ವಿಕೆ ಮಾಡಿದ್ರೆ ಅತಿ ಬಿಸಿಲು, ಅತಿ ಚಳಿ, ಪ್ರವಾಹ, ಇದೆಲ್ಲ ಪ್ರಕೃತಿ ವಿಕೋಪಗಳು. ನಮ್ಗೆಲ್ಲ ಅನ್ಸುತ್ತೆ ಈ ಪ್ರಕೃತಿ ವಿಕೋಪಗಳೆಲ್ಲ ನಮ್ ಕೈಯಲ್ಲಿ ಇಲ್ಲ, ಇವು ಕೂಡ ನಮಗೆ ತುಂಬಾ ಅನುಕೂಲವಾಗಿ ಮಾಡುತ್ತೆ. ಸೊ ಈಗ ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ಹೇಳ್ಬೇಕು ಅಂದ್ರೆ, ಮೊನ್ನೆ ಇಲ್ಲಿ ಸಭೆ ಆಯ್ತು ಇಲ್ಲಿ ನಮ್ಮ ಮಂಗಳೂರಿನಲ್ಲಿ. ಸೊ ಆದಾಗ ಇಲ್ಲಿ ಎಷ್ಟೋ ಜನ ಭಕ್ತರು ಬಂದ್ರು. ಸೊ ಒಂದು ರೀತಿ ನಮ್ಗೆ ಹೇಗಿರುತ್ತೆ ಅಂದ್ರೆ, ಒಂದ್ಸಲ ತುಂಬಾ ವಿಪರೀತ ಮಳೆ ಇರುತ್ತೆ, ಇಲ್ಲಾಂದ್ರೆ ಒಂದ್ಸಲ ವಿಪರೀತ ಇದಿರುತ್ತೆ, ಬೆಳಕಿರುತ್ತೆ, ಬಿಸಿಲಿರುತ್ತೆ, ಈ ತರ ಎಲ್ಲ. ಆದರೆ ಹೇಳೋದು, ಒಂದು ಭಕ್ತರು ಸೇರಿದಾಗ ಆತರ ಉತ್ತಮ ವ್ಯಕ್ತಿ ಅವರೆಲ್ಲ ಬಂದಾಗ
ಆ ಸ್ಥಳನೂ ಕೂಡ ಎಷ್ಟು ಒಂದು ರೀತಿ, ಎಷ್ಟು ಒಂದು ವಾತಾವರಣ ಎಷ್ಟು ಪ್ರಶಾಂತವಾಗಿರುತ್ತೆ. ಬೇಕಾದಾಗ ಮಳೆ ಬರುತ್ತೆ, ಸ್ವಲ್ಪ ಒಂದೊಂದು ಸಮಯದಲ್ಲಿ ಬರೇ ಒಂದೊಂದ್ ತರ ಏನ್ ಹೇಳ್ತಾರೆ ಡ್ರಾಪ್ಸ್ ಬರುತ್ತೆ, ಅವ್ರಿಗೆ ಒಂದು ಆಹ್ವಾನ ಮಾಡೋ ರೀತಿಯಲ್ಲಿ. ಸೊ ಈ ರೀತಿ ಎಲ್ಲ ನಾವು ನೋಡ್ಬೋದು. ನಾವು ಅಂತ ಭಗವಂತನೋ ಇಲ್ಲ ಭಗವಂತನ ಭಕ್ತರು ಬಂದಾಗ ಅವರು ಭೇಟಿ ಕೊಟ್ಟ ಸ್ಥಳಗಳು ಮತ್ತೆ ಅವ್ರು ಮಾಡೋ ಚಟುವಟಿಕೆಗಳು ಅದು ಕೂಡ ಎಷ್ಟು ಒಂದು ವಾತಾವರಣವನ್ನು ಸುಧಾರಣೆ ಮಾಡುತ್ತೆ, ಎಷ್ಟು ಒಂದು ಫೈನ್ ಆಗಿ ಒಂಥರ ಐಡಿಯಲ್ ಆಗಿರುತ್ತೆ ಎಲ್ಲವೂ. ಸೊ ಇದು ಆಕ್ಚುಲಿ ಹೇಳ್ತಾರೆ ರಾಜರ್ಷಿ ಯುಧಿಷ್ಠಿರ ಮಹಾರಾಜರಿದ್ದಾಗ ಅತಿ ಬಿಸಿಲು ಇಲ್ಲ, ಅತಿ ಇದು ಪ್ರಕೃತಿ ಕೂಡ ಫುಲ್ ಸಹಕಾರ. ಸೊ ಇದು ಎಲ್ಲೂ ಕೂಡ ಹಾಗೆ ಇದು. ಸೊ ಅಷ್ಟೇ ಅಲ್ಲದೆ ಜನರಿಗೆ ಯಾವ ಕಷ್ಟಗಳು ಇಲ್ಲ. ಸೊ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಾವು ಬಣ್ಣಿಸಲಾಗದಷ್ಟು, ಕಲ್ಪಿಸಿಕೊಳ್ಳಲಾಗದಷ್ಟು ಸಂತೋಷವಾಗುತ್ತೆ ಯಾವಾಗ ಅಂತ ಒಂದು ರಾಜರಿದ್ರೆ, ಅಂತ ಒಂದು ಸಾಧು ಪುರುಷರಿದ್ರೆ, ಅಂತ ಒಂದು ಭಕ್ತಿಯ ಪ್ರಭಾವದಲ್ಲಿರೋ ಮಹಾತ್ಮರಿದ್ರೆ ಎಲ್ಲರೂ ಕೂಡ ಅವ್ರಿಗೆ ಅಷ್ಟು ಆನಂದ ಇರುತ್ತೆ. ಇಂದಿನ ಕಾಲದ ಪ್ರಜಾಪ್ರಭುತ್ವದ ಮಾದರಿ ಸರ್ಕಾರವು ಸ್ವರ್ಗಲೋಕದ ರಾಜ್ಯದಂತಾಗುತ್ತದೆ. ಎಲ್ಲ ಜನರು ಕೃಷ್ಣ ಪ್ರಜ್ಞೆಯುಳ್ಳವರಾದರೆ ಅವರೆಲ್ಲ ಧ್ರುವ ಮಹಾರಾಜರಂತವರಿಗೆ ಮತ ನೀಡುತ್ತಾರೆ. ನೋಡಿ, ಸ್ವರ್ಗಲೋಕ ನಾವು ಕೇಳೋದು ನಾವು ಶಾಸ್ತ್ರದಲ್ಲಿ ಇಲ್ಲಿಗಿಂತ 10,000 ಪಟ್ಟು ಸುಖ ಇದೆ, ಇಂದ್ರಿಯ ಸುಖ. ಸೊ ಇಂದ್ರಿಯ ಸುಖ ಕೂಡ ಇಲ್ಲಿ ಲಭ್ಯ ಆಗುತ್ತೆ. ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಸುಖ ಇದೆ, ಇಂದ್ರಿಯ ಸುಖ ಕೂಡ ಲಭ್ಯವಾಗುತ್ತೆ. ಅಂತಹ ವೈಷ್ಣವೋತ್ತಮನು ರಾಷ್ಟ್ರವೊಂದರ ಮುಖ್ಯಸ್ಥನಾದರೆ ಸೈತಾನ ಸರ್ಕಾರದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವು. ಇಂದಿನ ಯುವ ಪೀಳಿಗೆಯು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿನ ಸರ್ಕಾರವನ್ನು ಉರುಳಿಸಲು ತುದಿಗಾಲಲ್ಲಿ ನಿಂತಿದೆ. ಧ್ರುವ ಮಹಾರಾಜರಂತೆ ಜನರು ಕೃಷ್ಣ ಪ್ರಜ್ಞಾಯುಕ್ತರಾದ ಹೊರತು ಸರ್ಕಾರದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆಗಳಾಗುವುದಿಲ್ಲ. ಏಕೆಂದರೆ ನ್ಯಾಯವಾಗಿಯೋ ಅನ್ಯಾಯವಾಗಿಯೋ ರಾಜಕೀಯ ಸ್ಥಾನಮಾನ ಗಳಿಸಲು ಹಾತೊರೆಯುತ್ತಿರುವವರು ಜನರ ಯೋಗಕ್ಷೇಮೆಗೆ ಬಗ್ಗೆ ಚಿಂತಿಸಲಾರರು. ಅವರು ತಮ್ಮ ಸ್ಥಾನವನ್ನು, ದುಡ್ಡು ಕಾಸನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಸದಾ ದುಡಿಯುತ್ತಾರೆ. ಪ್ರಜೆಗಳ ಒಳತಿನ ಬಗ್ಗೆ ಚಿಂತಿಸಲು ಅವರಿಗೆ ಪುರುಸೊತ್ತೇ ಇರುವುದಿಲ್ಲ. ಆಕ್ಚುಲಿ ಇದು ನಾವು ಏನ್ ಮಾಡ್ತೇವೆ, ಹೇಳ್ತೇವೆ ಇದು ಸರಿಯಲ್ಲ, ಏನದು ರಾಜರು ಚಕ್ರವರ್ತಿಗಳು ಎಲ್ಲ ಇದು ಸರಿಯಲ್ಲ, ಮೊನಾರ್ಕಿ ಬೇಡ. ಸೊ ನಾವು ಈಗ ಕಮ್ಯುನಿಸ್ಟ್ ಬೇಕು, ಕೋಮವಾದ, ಕ್ಲಾಸ್ಲೆಸ್ ಸೊಸೈಟಿ, ಎಲ್ಲ ಸಮಾಜನ ಒಂದೇ ಮಾಡ್ಬಿಡಿ, ಎಲ್ಲರೂ ಒಂದೇ. ಇಲ್ಲ ಕೆಲವು ಜನ ಹೇಳ್ತಾರೆ ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ಡಿಕ್ಟೇಟರ್ಶಿಪ್. ಸೊ ಏನು ಕೂಡ ಅಷ್ಟೇ, ಯಾವ ವಿಧಾನದಲ್ಲೂ ಕೂಡ ಅವರು ಭಕ್ತಿಯನ್ನು ಮಾಡದೆ ಕೃಷ್ಣನ ತೃಪ್ತಿ ಮಾಡಲಿಲ್ಲ ಅಂದ್ರೆ ಎಲ್ಲವೂ ಕೂಡ ಕೊನೆಗೆ ಒಂದೇ. ಸೊ ಲಿಬ್ಯಾ ಎಲ್ಲ ಕೇಳ್ತೀವಿ, ಗಡಾಫಿ ಎಲ್ಲ ನೀವು ಈ ಇತಿಹಾಸಗಳು ಕೇಳಿ, ಎಷ್ಟೆಷ್ಟೋ ಜನರಿಗೆ ಒಳ್ಳೇದು ಮಾಡಿದ್ದಾರೆ, ಸ್ವಲ್ಪ ಜನ ಇಲ್ಲ ಅಂತಲ್ಲ, ಆದ್ರೆ ಅದು ಹೇಗೋ ಎಲ್ಲರನ್ನು ತೃಪ್ತಪಡಿಸಕ್ಕಾಗೋದಿಲ್ಲ. ಅವರ ಜನರೋ ಇಲ್ಲಾಂದ್ರೆ ಹೊರಗಿನ ದೇಶದವರು ಅವರು ಇವರನ್ನು ಹೊರಗೆ ಹಾಕ್ತಾರೆ. ಸೊ ಎಲ್ಲವೂ ಕೂಡ ತಾತ್ಕಾಲಿಕ, ಭೌತಿಕ ನಮ್ಮ ಮಾಡುವ ಒಂದು ಸುಧಾರಣೆಗಳು ತಾತ್ಕಾಲಿಕ. ಸೊ ನಾವು ಮಾಡ್ಬೇಕಾದದ್ದು ಕೃಷ್ಣನ ತೃಪ್ತಿಪಡಿಸ್ಬೇಕು ಮೊದಲಿಗೆ, ಮತ್ತೆ ನಾವು ಭಕ್ತರಾಗ್ಬೇಕು. ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಪ್ರಭುಪಾದ ಹೇಳೋದು ಎಲ್ಲರೂ ಭಕ್ತರಾಗ್ಬೇಕು. ಮತ್ತೆ ಭಕ್ತರಾಗಿ ನೀವು ಭಾಗವತರಾಗಿ ನೀವು ಒಬ್ಬ ಮಹಾಭಾಗವತರನ್ನು ಚುನಾಯಿಸಿ. ಸರಿ, ಒಂದು ಕಡೆ ಪ್ರಭುಪಾದ ಹೇಳೋದಿದೆ, ಯಾರಾದ್ರೂ ಬಂದ್ರೆ ನಿಮ್ಗೆ ಹೋಟ್ ಕೇಳಕ್ ಬರ್ತಾರೆ, ಕೇಳ್ಬೇಕು, ನೀವು ಕೃಷ್ಣನ್ ಒಪ್ತೀರಾ? ನೀವು ಇಲ್ಲ, ಯಾರು ಕೃಷ್ಣ ಅಂತ ಹೇಳಿದ್ರೆ ಬಿಡಿ, ಅವ್ರ ಅಸುರ, ಅವ್ರಿಗೆ ನೀವು ಓಟ್ ಕೊಡೋ ಅಗತ್ಯ ಇಲ್ಲ. ಸೊ ಈ ರೀತಿ ಈ ರೀತಿ ಬಹಳ ಈ ರೀತಿ ಅವ್ರ ಭಕ್ತರ, ಅವರು ಇದು ಭಗವದ್ಗೀತೆಯನ್ನು ಒಪ್ತಾರ, ಪಾಲನೆ ಮಾಡ್ತಾರ, ಇದನ್ನ ನಾವು ನೋಡ್ಬೇಕು ನಾವು. ಈ ರೀತಿ ಹೇಳ್ತಾರೆ, ಈ ರೀತಿ ನಮ್ಗೆ ಮಾರ್ಗದರ್ಶನ ನಮ್ಗೆ. ಸೊ ನಾವು ಮೊದಲಿಗೆ ನಾವು ಭಕ್ತರಾಗಬೇಕು. ನಾವು ಭಕ್ತರಾದ್ರಿಂದ ನಾವು ಇನ್ನೊಬ್ರು ಭಕ್ತರನ್ನು ನೋಡ್ಲಿಕ್ಕೆ ಸಾಧ್ಯ, ಅವ್ರನ್ನ ಗುರುತಿಸ್ಲಿಕ್ಕೆ ಸಾಧ್ಯ. ಯಾವಾಗ ಆಗುತ್ತೆ? ನಮ್ಗೆ ಆ ಅರ್ಹತೆ ಸಿಕ್ಕಿದ್ರೆ, ನಾನು ಭಕ್ತನಾದ್ರೆ ನಾನು ಇನ್ನೊಬ್ಬ ವ್ಯಕ್ತಿ ಅವನ ಭಕ್ತನಿಲ್ಲ ಅಂತ ನಂಬ್ತೀವಿ. ಸೊ ಈಗ ಈ ಪ್ರಜಾಪ್ರಭುತ್ವ ಸಮಯದಲ್ಲಿ ನಂತರ ಅಂತ ವ್ಯಕ್ತಿಗಳು ಒಬ್ಬ ಮಹಾಭಾಗವತನನ್ನು ಚುನಾಯಿಸಬೇಕು. ಆವಾಗ ಒಂದು ದೇಶಕ್ಕೆ, ಸಮಾಜಕ್ಕೆ ಆಗ ನಿಜವಾದ ಒಳ್ಳೆಯ. ಇಲ್ಲ ಅಂದ್ರೆ ಇದು ಹೀಗೆ ನಡೆದುಕೊಂಡು ಹೋಗುತ್ತೆ. ಇವಾಗೇನ್ ನಡೀತಾ ಇದೆ, ಇದು ಸಮಸ್ಯೆಗಳು 1, 2, 3, 4 ಸಾವಿರ ಪ್ಲಾನಿಂಗ್ ಕಮಿಷನ್ ಪ್ಲಾನ್ ಮಾಡ್ತಾನೆ ಇರ್ತಾರೆ. ಯುನೈಟೆಡ್ ನೇಷನ್ಸ್ ಅವರ ಸಭೆಗಳು, ಅವರ ಕಾರ್ಯಗಳು ನಡೀತಾನೆ ಇರ್ತಾರೆ, ಆದ್ರೆ ಏನು ಪರಿಹಾರ ಆಗೋದಿಲ್ಲ. ಇನ್ನ ಅವ್ರ ಯೂನಿಟಿ ಬದಲು ಅವರು ಇನ್ನ ಹೆಚ್ಚು ದೇಶಗಳಾಗುತ್ತೆ, ಹೆಚ್ಚು ಇದಾಗುತ್ತೆ ಅಷ್ಟೇ. ಯುನೈಟೆಡ್ ಆಗೋದಿಲ್ಲ, ಡಿವೈಡೆಡ್ ಆಗುತ್ತೆ. ಇದು ರಾಜಕೀಯವಾಗಿ ಈ ರೀತಿಯೆಲ್ಲ ಪರಿಹಾರ ಕೃಷ್ಣ ಪ್ರಜ್ಞೆ ಅಂದ್ರೆ ಪರಿಹಾರ. ಹರೇ ಕೃಷ್ಣ. ಸೊ ನಾನು ಇವತ್ತಿಗೆ ನಿಲ್ಲಿಸ್ತೇನೆ. ಸೊ ಯಾರಾದ್ರೂ ಏನೋ ಸೇರಿಸ್ಬೋದು, ಹೇಳ್ತೀರಾ? ಹೇಳಿ ಪ್ರಭುಜಿ. ಹೇಳಿ ಮಾತಾಜಿ. ಇದು 5-6 ವರ್ಷದ ಹುಡುಗ ಹೇಗೆ ಚಕ್ರವರ್ತಿ ಆಗಬಹುದು ಇಷ್ಟು ಸಣ್ಣ ಪ್ರಾಯದಲ್ಲಿ?
ಅಲ್ಲ ಅವ್ರು ಅಷ್ಟು ವಯಸ್ಸಿಗೆ ಆಗ್ಲಿಲ್ಲ, ಅವ್ರು ಮತ್ತೆ ಆಗಿದ್ದವರು. ಹ್ಮ್. ಅಲ್ಲ ನೀವ್ ಹೇಳ್ತಾ ಇರೋದು ಮಾತಾಜಿ ಆಗ್ಲೇ ಅವ್ರು ಚಕ್ರವರ್ತಿ ಆಗ್ಬಿಟ್ರು ಅಂತ ಕೇಳ್ತಾ ಇದ್ದೀರಾ? ಅಷ್ಟು ಎಷ್ಟು ವರ್ಷದಲ್ಲಿ ಹಾಗಾದ್ರೆ ಇಲ್ಲ, ಅವ್ರು ದೊಡ್ಡವರಾದ್ರು. ಅವ್ರು ಮತ್ತೆ ಅವ್ರ ತಂದೆ ಅವ್ರಿಗೆ ಅವರ ರಾಜಕುಮಾರನಾಗಿ ಇವರು ಅಟ್ಲೀಸ್ಟ್ ಒಂದು ಇವಾಗ ಅಂದ್ರೆ ಇವಾಗ ಸಾಮಾನ್ಯವಾಗಿ ಎಷ್ಟು 20-25 ಈ ರೀತಿ ಆದ್ರೂ ಆಗುತ್ತೆ. ಸೊ ಹಾಗೆ ಧ್ರುವ ಮಹಾರಾಜರು ಚಿಕ್ಕ ವಯಸ್ಸಿನ 6ನೇ ವಯಸ್ಸು, ಮತ್ತೆ ಅವರು ಕೂಡ ಮತ್ತೆ ಶಿಕ್ಷಣ ಇರುತ್ತೆ. ಆಗ್ಲೇ ಅವ್ರು ಮುಕ್ತ ಪುರುಷ ಆದರೂ ಅಂತ ಆಗ ಅವ್ರಿಗೆ ಶಿಕ್ಷಣ ತಗೊಳ್ಳಿಲ್ಲ ಅಂತಲ್ಲ. ಶ್ರೀಕೃಷ್ಣನು ಕೂಡ ಇದಕ್ಕೆ ಸಾಂದೀಪನಿ ಮುನಿ ಇದಕ್ಕೆ ಹೋಗಿತ್ತು. ಸೊ ಆ ರೀತಿಯಲ್ಲಿ ಇರ್ಬೋದು ಧ್ರುವ ಮಹಾರಾಜರ ಇನ್ನ ಶಿಕ್ಷಣ, ಇನ್ನ ರಾಜಕೀಯ ಇದರಲ್ಲಿ ಎಲ್ಲ ಪೊಲಿಟಿಕ್ಸ್ ಇದೆಲ್ಲ ಅದರ ಸೋಷಿಯಾಲಜಿ ಕಲ್ತಿರ್ತಾರ ಅವ್ರಿಗೆ. ಮತ್ತೆ ಅವರು ಎಷ್ಟೋ ವರ್ಷಗಳ ನಂತರ ಮತ್ತೆ ಅವರು ರಾಜರಾಗಿದ್ದಾರೆ. ಉತ್ಥಾನಪಾದ ಅಷ್ಟೊತ್ತಿಗೆ ಹೇಳ್ತಾರೆ ವಯಸ್ಸಾಗ್ತಾರೆ. ನೆಕ್ಸ್ಟ್ ಶ್ಲೋಕ ಬರುತ್ತೆ ಏನ್ ಬರುತ್ತೆ ಅಂದ್ರೆ, ಉತ್ಥಾನಪಾದರು ನೋಡ್ತಾರೆ, ಸೊ ನನಗೆ ವಯಸ್ಸಾಯ್ತು, ನನಗೆ ವಯಸ್ಸಾಯ್ತು, ಮತ್ತೆ ನನ್ನ ಮಗನು ಈಗ ಬೆಳೆದಿದ್ದಾನೆ, ಜವಾಬ್ದಾರಿಯನ್ನು ತಗೊಳಕ್ಕೆ ರೆಡಿ ಇದ್ದಾನೆ, ತಯಾರಿದ್ದಾನೆ. ಸೊ ನನ್ದೇನ್ ಕೆಲಸ ಇನ್ನ? ಸೊ ನಾನ್ ಮಾಡ್ದೆ, ಆದಷ್ಟು ನಾನು ನನ್ನ ಕರ್ತವ್ಯಗಳು ಮಾಡಿದೆ. ಈಗ ನನ್ನ ಅಗತ್ಯ ಇಲ್ಲ ನನಗೆ. ಸೊ ನನಗೆ ಅಗತ್ಯ ಇದೆ. ನನಗೇನ್ ಅಗತ್ಯ ಇದೆ? ನಾನು ಕೂಡ ಕೃಷ್ಣ ತೃಪ್ತಿ ಪಡಿಸ್ಬೇಕು. ಧ್ರುವ ಮಹಾರಾಜ ನನ್ನ ಮಗ ಮಾಡಿದ್ದಾನೆ, ಅದು ಅವರಿಗೆ ಆಯ್ತು, ನಾನ್ ಮಾಡೋದು ಬೇಡವಾ? ನಾನು ಕೂಡ ಆ ತಪಸ್ಸೆ ಮಾಡ್ಬೇಕು. ಸೊ ಈಗ ಉತ್ಥಾನಪಾದರೀಗ ನಿವೃತ್ತರಾಗ್ತಾರೆ, ಅವ್ರು ರಿಟೈರ್ಮೆಂಟ್ ತಗೊಳ್ತಾರೆ. ಸೊ ಅದು ನೆಕ್ಸ್ಟ್ ಶ್ಲೋಕ ನಾಳೆ ನೋಡೋಣ. ಸೊ ರಾಜರ್ಷಿ ಅಂದ್ರೆ ಅವ್ರು ಅಂಟ್ಕೊಂಡಿಲ್ಲ. ಅವ್ರು ಅದಕ್ಕೆ ಈ ಪದವಿ ಇದ್ದರೆ ನನಗೆ ನಾನು ಸೇವೆ ಮಾಡೋದು, ನನಗೆ ಈ ರೀತಿ ಗೌರವ ಇದ್ದೇನೆ ಸೇವೆ ಮಾಡೋದು ಇಲ್ಲ. ಸೊ ನಾವು ಕೃಷ್ಣ ಸೇವೆ ಮಾಡೋದು, ನಾವು ಕೃಷ್ಣನಿಗೆ ತೃಪ್ತಿ ಪಡಿಸೋದಕ್ಕೆ, ನಾವು ಕೃಷ್ಣ ಸೇವೆ ಮಾಡೋದು ನಮ್ಮ ಹಿರಿಯರು ಭಕ್ತರಿಗೆ ತೃಪ್ತಿ ಪಡಿಸೋದಕ್ಕೆ. ಸೊ ಈ ರೀತಿ ನಮ್ಮ ಉದ್ದೇಶ, ನಮ್ಮ ಗುರಿ ಫಿಕ್ಸ್ ಆಗಿರ್ಬೇಕು ನಮ್ಗೆ. ಸೊ ನಂತರ ಸಮಯದಲ್ಲಿ ನಮಗೆ ಬರುತ್ತೆ, ನಮ್ಗೆ ಆತರ ಅಷ್ಟು ಅಭ್ಯಾಸ ಮಾಡಕ್ಕೆ ಒಂದು ಅವಕಾಶ ಭಗವಂತ ಕಲ್ಪಿಸಿಕೊಡ್ತಾನೆ. ಸೊ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಧ್ರುವ ಮಹಾರಾಜರು ಉತ್ಥಾನಪಾದರು ಅವರು ವಯಸ್ಕರಾದ್ಮೇಲೆ ಅವ್ರು ಹೇಳಿದ್ದು ಇನ್ ಧ್ರುವ ಮಹಾರಾಜರು ನೋಡ್ಕೊಳ್ತಾರೆ. ಹಾಗೆ ನಾನು ಕೂಡ ತಪಸ್ಸೆ ಮಾಡಬೇಕು. ಸೊ ಇದು ಜೀವನದ ಉದ್ದೇಶ, ತಪಸ್ಸೆ ನಾವು ಮಾಡ್ಬೇಕು ಯಾವಾಗಾದ್ರೂ. ಅದು ನೆಕ್ಸ್ಟ್ ಬಹಳ ಚೆನ್ನಾಗಿ ಹೇಳ್ತಾರೆ, ನಾವು ಈ ರೀತಿ ತಪಸ್ಸೆ ಉತ್ಥಾನಪಾದ ರೀತಿ ನಾವು ಕಾಡಿಗೆ ಹೋಗ್ಬೇಕು ಅಂತ ತಪಸ್ಸೆ ಅಲ್ಲ, ನಾವು ಭಕ್ತಿಯಲ್ಲಿ ಮಗ್ನರಾಗ್ಬೇಕು. ಹೆಚ್ಚು ನಾವು ಇನ್ನ ಜಪ ಮಾಡ್ತಾ ಇದ್ದೇವೆ, ಇದನ್ನ ಹೆಚ್ಚು ಜಪ ಮಾಡೋ ಒಂದು ರುಚಿಯನ್ನು ಬೆಳೆಸ್ಬೇಕು, ಭಾಗದ ಶ್ರವಣವನ್ನು ಮಾಡ್ಬೇಕು, ಇನ್ನ ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆ ಮಾಡೋ ಒಂದು ಅವಕಾಶಗಳನ್ನ ನಾವು ಯಾಚಿಸಬೇಕು ನಾವು. ಸೊ ನಾವು ಭಕ್ತಿ ಚಟುವಟಿಕೆಗಳಲ್ಲಿ ಎಲ್ಲಿದ್ರು ಕೂಡ ನಾವು ಮಗ್ನರಾಗ್ಬೇಕು. ಗೃಹಸ್ಥರಾಗಿದ್ದೀವೋ, ವನಪ್ರಸ್ಥರಾಗಿದ್ದೀವೋ, ಬ್ರಹ್ಮಚಾರಿ ಆಗಿದ್ದೀವೋ, ಸನ್ಯಾಸರಾಗಿದ್ದೀವೋ, ಅದೆಲ್ಲ ಪ್ರಶ್ನೆ. ಭಕ್ತಿ ಚಟುವಟಿಕೆಗಳು ಹೆಚ್ಚು ಮಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ದಂಡಾತ್ ಪ್ರಣಾಮ್. ಧನ್ಯವಾದಗಳು ಪ್ರಭುಜಿ. ಶ್ರೀಮದ್ ಭಾಗವತಂ ಕಿ ಜಯ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ.